ನನಗೆ ಗೊತ್ತಿಲ್ಲ, ಮತ್ತೆ ನೀನು ಯಾರು ಅಂತ ನಾ ಹೇಗೆ ಹೇಳುದ? ಅದು ಹಾಗೆ ಅಲ್ವಾ? ತನ್ನನ್ನು ತಾನು ಅರಿಯದವ ಮತ್ತೊಬ್ಬರನ್ನು ಹೇಗೆ ಬಲ್ಲ ಅರಿವನೆ ತಿಳಿಬೇಕು. ಈಗ ನೀನು ಯಾರು ನಾನು ಯಾರು ಅನ್ನೋದು ತಿಳಿಬೇಕು ನನಗೆ. ಹೌದು, ನಾನು ತಿಳಿಸ್ತೇನೆ. ಸ್ವಲ್ಪ ತಗ್ಗಿಸುತ್ತಾರೆ ನಿನ್ನದ್ದು. ಗೊತ್ತಾಯ್ತಾ? ನನ್ನ ಚಿತ್ತ ಭಿತ್ತಿಯಲ್ಲಿ ಈಗ ಒಂದೊಂದೇ ಚಿತ್ರಗಳು ಮೂಡುತ್ತಾ ಇವೆ. ಯಾವತ್ತಿನದ್ದು? ದ್ವಾಪರ ಯುಗದಲ್ಲಿ. ಈ ಯುಗವಲ್ಲ, ಮೊದಲಿನ ದ್ವಾಪರ ಯುಗ. ಹೌದು, ದ್ವಾಪರ ಯುಗದಲ್ಲಿ ನಾನು ಯಾರು? ನೀನು ಶ್ರೀಕೃಷ್ಣ. ನೀನು ಯಾರು? ನಾನು ವಿಜಯ. ನನ್ನನ್ನು ಕರೆಯುತ್ತಿದ್ದದ್ದು ಹೇಗೆ? ಗೋಪಬಾಲ ನೀನು ವಿಜಯ, ನಾನು ಕೃಷ್ಣ. ಹೌದು. ಅದಕ್ಕಿಂತಲೂ ಹಿಂದೆ ಹೋಗು. ಇಷ್ಟು ಸಾಧ್ಯ? ಲೋಕದ ಹಿಂದೆ ಹೋಗು. ಲೋಕದ ಹಿಂದೆ ವೈಕುಂಠ ಲೋಕಕ್ಕೆ ಹೋಗು. ವೈಕುಂಠ ಅಲ್ಲಿ ನಾನು ಯಾರು? ಯಾರು? ನೀನು ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣ. ಹೌದು. ನೀನು ಯಾರು? ಗರುಡ ದೇವ. ಹೌದು. ಅಂತಹ ನಾನೇ ಇನ್ನು ಶ್ರೀನಿವಾಸನಾಗಿ ಬಂದಿದ್ದೇನೆ. ನೀನು ನನ್ನ ಮಿತ್ರ ಸುದೇವ. ಹೌದು. ಮಿತ್ರ, ಇವತ್ತಿನ ನನ್ನ ವೇಷ ನೋಡಿದ್ಯಾ? ವೇಷ ಯಾವುದು ವೇಷ ಗೊತ್ತಾಯ್ತಾ? ಇದು ಯಾವುದು ವೇಷ? ಕಿರಾತ ವೇಷ. ಕಿರಾತ ವೇಷ ಅಂತ ಹೇಳಿದ್ರೆ ಹೀಗೆ ಹೇಗಾಯ್ತು ನನ್ನ ವೇಷ? ವೇಷ ಒಳ್ಳೆದಾಗಿದ? ತಿರುಗು ವೇಷ ಅಡ್ಡಿಲ್ಲ, ಸ್ವಲ್ಪ ಕಟ್ಟುವುದಕ್ಕೆ ಅಭ್ಯಾಸ ಮಾಡಬೇಕು. ಅದು ಕಟ್ಟಿದ್ದು ನಾನಲ್ವಲ್ಲ, ಅವರು ಕಟ್ಟಿಬಿಟ್ಟದಲ್ಲ. ಅವರು ಕಟ್ಟಿದ್ದ. ನೀನು ಅಭ್ಯಾಸ ಮಾಡಿಸಿ ಅವರಲ್ಲಿ ಹೇಳಿಬೇಕು. ಕಟ್ಟಿದ್ದು ಸರಿ ಇಲ್ಲ. ಮತ್ತೆಲ್ಲ ಸರಿ ಉಂಟಲ್ಲ? ಮತ್ತೆಲ್ಲ ಸರಿ ಬಿಡು. ನಿಲ್ಲು, ಒಂದು 2 ಹೆಜ್ಜೆ ಹಿಂದೆ ಹೋಗಿ ಮುಂದೆ ಬಾ. ಒಳ್ಳೆದಾಗಿದೆ. ನಡೆಯುವುದಕ್ಕೆ ಸ್ವಲ್ಪ ಅಭ್ಯಾಸ ಮಾಡಬೇಕು. ಹೆಜ್ಜೆಗಾರಿಕೆ ಸರಿ ಇಲ್ವಾ? ಹೆಜ್ಜೆಗಾರಿಕೆ ಸ್ವಲ್ಪ ಮತ್ತೆಲ್ಲ ಸರಿ. ನಿಲ್ಲು, ನೀನು ಮಾತಾಡುವುದಕ್ಕೆ ಸ್ವಲ್ಪ ಅಭ್ಯಾಸ ಮಾಡಬೇಕು. ಆಗಲಿಂದ ಮಾತಾಡ್ತಾ ಇದ್ದೇನೆ. ಹೇಗಿದ್ದಿ? ಮನೆಯಲ್ಲಿ ಸೌಖ್ಯವ ಕ್ಷೇಮವ? ಅದು ಸ್ವಲ್ಪ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ರೆ ಬೇರೆ ಏನು ಕೊರತೆ ಇಲ್ಲ. ನಿನ್ನ ಸರಿ ಇಲ್ಲ. ಮತ್ತೆಲ್ಲ ಸರಿ ಉಂಟಲ್ಲ? ಮತ್ತೆ ಮುಖವರ್ಣಿಕೆ ಸ್ವಲ್ಪ ಬರೀಲಿಕ್ಕೆ ಅಭ್ಯಾಸ ಮಾಡಬೇಕು. ಮತ್ತೆ ಎಲ್ಲ ಏನು ತೊಂದರೆ? ಮತ್ತೆ ಎಲ್ಲ ಕರ್ಮವ ನಿನ್ನದು. ಸರಿ ಮಾರಿ ಹಿಡಿದವನೇ. ಒಬ್ಬನ ವೇಷದಲ್ಲಿ ಮಾತುಗಾರಿಕೆ, ಅವನದು ಹೆಜ್ಜೆಗಾರಿಕೆ, ವೇಷ ಕಟ್ಟುವುದು ಸರಿ ಇಲ್ಲದಿದ್ರೆ ಅವನ ವೇಷ ಯಾರಿಗೆ ಬೇಕಾ? ಮತ್ತೆ ವೇಷ ಮಾಡುವುದು ದೊಡ್ಡ ವಿಷಯ ಅಲ್ಲ. ವೇಷಕ್ಕೆ ಬೇಕಾಗಿ ಪೂರಕವಾಗಿ ಪೆಳಕಾಯಿ ಪ್ರವೇಶ ಮಾಡಬೇಕು. ಎಂತದು? ಪೆಳಕಾಯಿ ಪ್ರವೇಶ, ಪರಕಾಯ ಪ್ರವೇಶ. ಈಗ ಏನಾಗಿದೆ ಕಿರಾತ ವೇಷನಿಗೆ? ಕಿರಾತ ವೇಷ ಅಂತ ಹೇಳಿದ್ದಿ. ಕಿರಾತರ ರೀತಿಯಲ್ಲಿ ನೀನು ದಿರಿಸನ್ನು ಧರಿಸಿದ್ದಿ. ನಾಮ ಕಿರಾತರದ್ದು. ಇದು ಕಿರಾತರ ನಾಮ. ಪುಣ್ಯ ನೋಡ್ರಿ, ಇಲ್ಲಿ ನೋಡಿ, ಇದು ಕಿರಾತರ ನಾಮ. ಓರೆ ಅದು ನೇರ ಉಂಟು. ಮಾತುಗಾರಿಕೆ ಹಾಗ ಮೋಡಿಯಾಗಿ ಮಾತಾಡಬೇಕು. ಕಿರಾತರ ಭಾಷೆ ಅದು. ನೀನು ಹೇಳಿದ್ದು ಸರಿ. ಮತ್ತೆ ಕಾಡ ಕಿರಾತರಾದ್ರೆ ಮಾತು ಮೋಡಿಯಾಗಬೇಕು, ನಾಮ ಓರೆಯಾಗಬೇಕು, ವೇಷಭೂಷಣ ಬದಲಾಗಬೇಕು. ಅವರು ಹೇಳಿದ್ದು ಕೇಳಿದ್ಯಾ? ಚಂದದಿಂ ಕಿರಾತ ವೇಷ. ಈ ವೇಷದಲ್ಲೂ ಚಂದ ಕಿರಾತ ಅಂತ ಶೃಂಗಾರ ಭರಿತವಾದಂತಹ ಕಿರಾತ ವೇಷ. ಓಹೋ, ಯಾಕೆ ಶ್ರೀನಿವಾಸ ಕಿರಾತ ಶ್ರೀನಿವಾಸನಾಗಿ ಬಂದ? ಯಾಕೆ? ಕಾರಣ ಏನು? ಹಿಂದಿನ ಕತೆ ಗೊತ್ತಿಲ್ವಾ? ಯಾವುದು? ಭೃಗುಲಾಂಛನ. ಲಾಂಛನ ಕತೆ. ಲಾಂಛನದ ಕತೆ. ಮಹರ್ಷಿಗಳು ವೈಕುಂಠ ಲೋಕಕ್ಕೆ ಬಂದದ್ದು. ಅವರನ್ನು ಸ್ವಾಗತ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಮಲಗಿದ ನನ್ನ ಎದೆಗೆ ತುಳಿದದ್ದು. ನಾನು ಅವರನ್ನು ಪೂಜೆ ಮಾಡಿ ಅವರನ್ನು ಸಮಾಧಾನ ಪಡಿ ಕಳಿಸಿಕೊಟ್ಟದ್ದು. ಅದನ್ನು ನೋಡಿ ನನ್ನ ಹೆಂಡತಿಯಾದ ಲಕ್ಷ್ಮಿಗೂ ನನಗೂ ಪ್ರೇಮ ಕಲಹ ಪ್ರಾರಂಭ ಆದದ್ದು. ಆ ಕಲಹದಲ್ಲಿ ಲಕ್ಷ್ಮೀ ನನ್ನನ್ನು ಬಿಟ್ಟು ಹೋದದ್ದು. ಮಿತ್ರ, ಮನೆಯಲ್ಲಿ ಹೆಂಡತಿಯಾದವಳು ಗಂಡನನ್ನು ಬಿಟ್ಟು ಹೋದ್ರೆ ಆ ಗಂಡನಿಗೆ ಮನೆಯಲ್ಲಿ ಇರ್ಲಿಕ್ಕಾಗುತ್ತದನ? ಅಲ್ವಾ? ಹೌದು. ಅದು ಬರಿದಾಗಿ ಕಂಡಿತು ನನಗೆ. ಹೌದು. ಆದ್ದರಿಂದ ಅವಳನ್ನು ಅರಸಬೇಕು, ಒಲಿಸಬೇಕು ಅನ್ನುವ ಕಾರಣಕ್ಕೆ ವೈಕುಂಠ ಲೋಕವನ್ನು ಉಳಿದು ಮನುಜ ರೂಪದಲ್ಲಿ ಶ್ರೀನಿವಾಸ ಎಂಬ ಹೆಸರಿನಲ್ಲಿ ನಾನಿಲ್ಲಿಗೆ ಬಂದದ್ದು. ಅಂದ್ರೆ ನಿನ್ನ ಹೆಂಡತಿಯನ್ನು ಹುಡುಕುವುದಕ್ಕೆ ನೀ ಬಂದವ? ನಿಜವಾಗಿಯೂ ನಾನು ಹೊರಟದ್ದು ಮೃಗಾಕ್ಷಿಯಾದಂತಹ ನನ್ನ ಹೆಂಡತಿಯನ್ನು ಹುಡುಕುವುದಕ್ಕೆ. ಹಾಗೆಂದು ಗಂಡ ಹೆಂಡತಿಯನ್ನು ಹುಡುಕುವುದಕ್ಕೆ ಹೊರಟಂತ ಅಪಕೀರ್ತಿ ಬರಬಾರದು. ಕಾಣುವವರ ಕಣ್ಣಿಗೆ ಮೃಗ ಬೇಟೆ. ನಿಜವಾಗಿಯೂ ಒಳಾರ್ಥದಲ್ಲಿ ಮೃಗಾಕ್ಷಿಯ ಬೇಟೆ. ಆದ್ರೆ ಕಾಣುವವರ ಕಣ್ಣಿಗೆ ಮೃಗ ಬೇಟೆ. ಈಗ ಅವಳು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ಎಲ್ಲಿಯಂತೆ? ಕರವೀರಪುರ. ಅದೇನು ಕಾರವಾರಕ್ಕೆ ಹೋದದ್ದು? ಕರವೀರದಲ್ಲಿದ್ದಾಳೆ. ಅಲ್ಲಿದ್ದ ಅವಳನ್ನು ಕರ್ಕೊಂಡು ಬರಬೇಕು. ಇಬ್ಬರು ಒಟ್ಟಿಗೆ ಹೋಗುವ. ಯಾರು? ಹೋಗು ಪುಟ್ಟ, ನಾ ಬಾರಿ.
ಬಾರ. ನಾ ಬಾರೆ. ಯಾಕೆ ನಾ ಒಳ್ಳೆ, ನಾ ಬಾರೆ. ಯಾಕೆ ಬರುವುದಿಲ್ಲ? ನಿನ್ನಂತಹ ಒಬ್ಬ ಮಿತ್ರದ್ರೋಹಿಯ ಜೊತೆಯಲ್ಲಿ ಮಿತ್ರನಾಗಿದ್ದೇನಲ್ಲ ಎನ್ನುವ ಹಾಗೆ ನನಗೆ ನನ್ನ ಬಗ್ಗೆ ಜಿಗುಪ್ಸೆ ಬರ್ತಾ ಉಂಟು. ಅದ್ಯಾಕ ಹೇಳಿದಲ್ವ ನೀನು, ಆಟದಲ್ಲಿ ಪಾಠದಲ್ಲಿ ಓಟದಲ್ಲಿ ಒಟ್ಟಿಗೆ ಇರುವುದು. ಒಟ್ಟಿಗೆ ಇರುವುದು ಹೌದು, ಆದ್ರೆ ಈ ಹಿಂದಿನ ಕಥೆಯನ್ನು ನೆನಪು ಮಾಡಿಕೊ. ಕೃಷ್ಣಾವತಾರದಲ್ಲಿ ಎಷ್ಟು ಮದುವೆ ಆದಿ ನೀನು? 16,008. 8 ಮದುವೆ ಆದಿ. ನಾನೊಬ್ಬ ನಿನ್ನ ಜೊತೆಯಲ್ಲೇ ಯಾವಾಗಲೂ ಇದ್ದೆ. 16,000 ಗೋಪಿಕೆಯರು. ಹೌದು. 8 ಮಂದಿ ಅಷ್ಟಾಂಗಣೆ. ಆ ಎಂತದ ಅಷ್ಟಮೈಷ್ಯರು. ಎಂತದ ಅಷ್ಟಮಹಿಷಿ ಇರ್ಲಿ, ನನಗೆ ಒಂದು ಮಹಿಷಿ ನನಗೆ ಕೊಡ್ಬಹುದಿತ್ತು. ಒಂದು ಮಹಿಷಿ. ಹಣ್ಣನ್ನಾದ್ರೂ ಪಾಲು ಮಾಡ್ಲಿಕ್ಕೆ ಆಗುತ್ತದೆ, ಹೆಣ್ಣನ್ನು ಪಾಲು ಮಾಡ್ಲಿಕ್ಕೆ ಯಾಕೆ ಆಗುದಿಲ್ಲ? ಯಾಕಾಗ್ತದೆ? ಬೇಡ. ಇಕ ಮಿತ್ರ, ನನ್ನ ಜೊತೆಯಲ್ಲಿ ಇಷ್ಟು ವರ್ಷದಿಂದ ಇದ್ದಿ, ನಿನಗೊಂದು ಮದುವೆ ಮಾಡಿಸ್ತೇನೆ ಅಂತ ಒಂದು ಮದುವೆ ಮಾಡಿಸಿದ್ಯಾ ನನಗೆ? ನಿನಗೆ ಹೇಳಿಕೆ ನನಗೆ ಅದೆಲ್ಲ ನಾವು ಹೇಳುವುದಲ್ಲ, ಮದುವೆ ವಿಷಯ ಎಲ್ಲ ನೀವೇ ತಿಳ್ಕೊಳ್ಬೇಕು. ಹೌದಾ? ಈಗ ಆ ಯುಗದಲ್ಲಿ ಮದುವೆ ಆಗ್ಲಿಲ್ಲ ಅಂತಲ್ವ ಬೇಸರ? ಆದ್ರಿಂದ ನಿನ್ನ ಮಿತ್ರದ್ರೋಹಕ್ಕೆ ನಾನು ಅಷ್ಟು ಕೋಪ ಯಾಕೆ ಮಾಡುದು? ಮತ್ತೆ ಸಿಟ್ಟು ಬರದೆ. ಈಗ ಈ ಯುಗದಲ್ಲಿ ಗೊತ್ತಾಯ್ತಲ್ಲ, ನಿನಗೆ ಒಂದು ತುಂಡು ಮದುವೆ ಮಾಡುವ. ಒಂದು ತುಂಡು ಬೇಡ ನನಗೆ. ತುಂಡು ಮದುವೆಯಲ್ಲಿ ಏನು ಲಾಭ ಇಲ್ಲ. ಮಾಡುವುದಿದ್ರೆ ಸರಿಯಾಗಿ ಹೇಳಿದ್ದ ಮಾತಿಗೆ ಆದ್ರೂ ತುಂಡು ಮದುವೆ ಬೇಡ ನನಗೆ, ಪೂರ್ತಿ ಮದುವೆ. ನನ್ನ ಹೆಂಡತಿ ಹೊರಟು ಬರುವಾಗ ಒಬ್ಬಳೇ ಬರುವ ಕ್ರಮ ಇಲ್ಲ, ಕೆಲಸದವರನ್ನೆಲ್ಲ ಕರ್ಕೊಂಡು ಬರ್ತಾಳೆ. ಅದರಲ್ಲಿ ಕೆಲಸದವರಲ್ಲಿ ಯಾರಾದ್ರೂ ಒಬ್ಳು ಚಂದದವಳಿದ್ರು ನೋಡು ನೀನು. ಕೆಲಸದವರು ಸಿಗುವುದೇ ಕಷ್ಟದಲ್ಲಿ ಪುಣ್ಯಾತ್ಮ. ಅವರ ಸಂಬಳ ಹೇಳಿ ಪ್ರಯೋಜನ ಇಲ್ಲ. ಅದರಲ್ಲೂ ನನ್ನನ್ನು ನೋಡಿ ಕೆಲಸ ನನಗೆ ಆಯ್ತು. ಕೆಲಸದವಳಾದ್ರೆ ಕೆಲಸದವಳು. ನಿನ್ನ ಹಣೆಯಲ್ಲಿ ಯಾರಾದ್ರೂ ಬರೀಲಿಕ್ಕೂ ಸಾಕು. ಪಾಲಿಗೆ ಬಂದದ್ದು ಪಂಚಾಮೃತ. ಈಗ ನಾವು ಮೃಗ ಬೇಟೆಗೆ ಹೋಗ್ಬೇಕು. ಹೌದು. ಹೋಗುದು ಹೇಗೆ? ಹೇಗೆ? ನಡ್ಕೊಂಡು ಹೋಗುವ. ಓಡುದು. ನೀನು ಕಪ್ಪು ಕುದುರೆ ನೋಡಿಯೇ ಹೀಗೆ ಆಡಾದದ್ದು. ಹೌದಾ? ಅದು ನನಗಾಗಿ ದೇವೇಂದ್ರ ಕಳುಹಿಸಿದ ಉಚ್ಚೈಷವಸ್ಸು. ಓ, ದೇವೇಂದ್ರ ಮೇಲಿಂದ ಕೆಳಗೆ ಉಚ್ಚವೈತ. ಉಚ್ಚೈಷವಸ್ಸು. ಉಚ್ಚೈಷವಸ್ಸು ಆದೇಶದಿಂದಲೇ ನನಗೆ ಬಂದಿದೆ. ಆದೇಶದಿಂದ? ಹೌದೌದು. ಪುಣ್ಯಾತ್ಮ, ನಮಗೆ ಇಲ್ಲಿ ಈ ಊರಿನಲ್ಲಿ ಕೈ ಹಿಡಿದ್ರು ಗಾಡಿ ನಿಲ್ಲಿಸುವುದಿಲ್ಲ. ನಿನಗೆ ಬೇಕು ಅಂತ ಆದ್ರೆ ಆದೇಶದಿಂದ ಅಲ್ವಾ? ಈಗ ನನಗೆ ವಾಹನ ಇರುವಾಗ ನಿನಗೆ ಬೇರೆ ಬೇಕು ಅಂತ ಉಂಟಾ? ಇಲ್ಲ. ಆ ಉಚ್ಚೈಷವಸ್ಸುವನ್ನು ಏರಿ ಹೋಗುವ.
ಬಂದರಾಗ ತರುಣಿ ಪದ್ಮಾವತಿಯು ಸಖಿಯರ ದಿನ ದಿನ ದಿತ ನೆರಗಿ ಪದ್ಮಾವತಿಯು ತರುಣಿ ಪದ್ಮಾವತಿಯು ಸಖಿಯರ ನೆರವಿ ಸಹಿತ ದಿನವನದಿ ಸಖಿಯರ ನೆರವಿಸುತ್ತ ದಿನ ದಿನದಿ ನೆರವಿ ಸಹಿತ ದಿನವನದಿ ಸಂಚರಿಸಿ ಸುಮಗಳ ಕುಯ್ವೆ ವಿನುತ ಸಂಚರಿಸಿ ಸುಮಗಳ ಕುಯ್ವೆ ಸುಮಗಳ ಕುಯ್ವೆ ಸುಮಗಳ ಕುಯ್ವೆ 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 ಎನ್ನುತ್ತ ಹರುಜದಿಂದ ಸಂಚರಿಸಿ ಸುಮಗಳ ಕುಯ್ವೆ
ಆಗಿ ಮೆರೆಯುವವ ನನ್ನ ಪಾಕಾಶರಾಯ ಹೌದು. ಹಾಗೂ ಧರಣಿ ದೇವಿಯ ಏಕಮಾತ್ರ ಸುಪುತ್ರಿ ನಾನು. ಪದ್ಮಾವತಿಯಿಂದ ಕೊಂಡಾಡುತ್ತಾ ಇದ್ದಾರೆ. ಪ್ರೀತಿಯಿಂದ ಪದ್ಮ ಅಂತ ನೀವು ಕರೆಯುವುದು. ಹೌದು. ಹಾ, ಸಂತೋಷ ಎಂಬ ಸಾಗರದಲ್ಲಿ ಮುಳುಗಿ ಎದ್ದವಳು ನಾನು. ಸತ್ಯ. ರಾಜಾಶದಲ್ಲಿ ಬೆಳೆದವಳು ನಾನು. ಯಾವುದೇ ಕುಂದುಕೊರತೆ ಎನ್ನುವುದಿಲ್ಲ. ಯಾವುದಕ್ಕೂ ಇಲ್ಲ ಸಖಿ. ಆದ್ರಿಂದ ನಿಮ್ಮ ಬರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣ ಉಂಟು. ಕಾರಣ ಅಂತ ಗೊತ್ತಾಗ್ಲಿಲ್ಲ. ಮನಸ್ಸಿಗೆ ಬೇಸರವೇ. ಬೇಸರ? ಹೌದೇ. ಇಷ್ಟದವರೆಗೆ ನೀವು ಮುಖದಲ್ಲಿ ಬೇಸರವನ್ನು ಕಂಡವರು ನಾವಲ್ಲ. ಹೌದು. ಮತ್ತೆ ಇವತ್ತೇನು ಬೇಸರ? ಯಾವುದು ನನ್ನ ಬಳಿಯಲ್ಲಿದ್ದುಕೊಂಡಂತಹ ನೀವು ನನ್ನ ಮನಸ್ಸಿಗೆ ಬೇಸರವಾದಾಗ ಕಥೆಯನ್ನು ಹೇಳುದು, ನಾಟ್ಯ ಮಾಡುದು ನಿಮ್ಮದು ಕ್ರಮ. ಹೌದು. ಇವತ್ತು ಹಾಗಲ್ಲ. ಎಂತದ್ದೇ ಒಂದು ಜಾಡಿ ಅಪ್ಪ. ಯಾಕಮ್ಮ ಈ ಎಷ್ಟು ರೀತಿ? ದಿವಸ ಆಯ್ತು ಗೊತ್ತುಂಟಾ? ಹೌದಾ? ಈ ರೀತಿ ಸಿಗ್ಲೇ ಇಲ್ಲ. ಹಾ, ಇವತ್ತೊಂದು ಹೊಸ ಕಲ್ಪನೆ ನನ್ನದು. ಹೇಗೆ? ಹೀಗೆ ಆದ್ರೆ ಹೇಗೆ ಎನ್ನುವುದಾಗಿ ಓಹೋ. ಆದ್ರೂ ಕರೆದಿದ್ದೇನೆ. ಸಖಿ, ಸಖಿಯರೆಲ್ಲ ಬನ್ನಿ, ಇಂದಿರಾ, ಸಖಿಯರೆಲ್ಲ ಬನ್ನಿ, ಬನ್ನಿ, ಬನ್ನಿ. ಸಖಿಯರೆಲ್ಲ ಬಂದಿರುವುದು ವನಕ್ಕೆ ಹೋಗುವ, ಸಖಿಯರೆಲ್ಲ ಬಂದಿರುವುದು ವನಕ್ಕೆ ಹೋಗುವ, ನಾವು ವನಕ್ಕೆ ಹೋಗುವ, ನಾವು ವನಕ್ಕೆ ಹೋಗುವ, ನಾವು ವನಕ್ಕೆ ಹೋಗುವ. ಸಖಿಯರೆಲ್ಲ ಬಂದಿರಿಂದು ವನಕ್ಕೆ ಹೋಗುವ, ಸಖಿಯರೆಲ್ಲ ಬಂದಿರಿಂದು ವನಕ್ಕೆ ಹೋಗುವ, ನಾವು ವನಕ್ಕೆ ಹೋಗುವ, ನಾವು ವನಕ್ಕೆ ಹೋಗುವ.
ಸಖಿಯರೆಲ್ಲ ಬಂದಿರೆಂದು ಒಣಗೈ ಹೋಗುವ ಸಕಲರೊಂದು ಗೂಡಿ ಕಾಣುತ್ತಂದ ಚಂದವ ಸಕಲರೊಂದು ಗೂಡಿ ಕಾಣುತ್ತಂದ ಚಂದವ ನಿಖಿಳ ಕುಸುಮ ಗಂಡನ್ನು ಕೊಯ್ದು ಮಾಲೆ ಮಾಡುವ ನಿಖಿಳ ಕುಸುಮ ಗಂಡನ್ನು ಕೊಯ್ದು ಮಾಲೆ ಮಾಡುವ ನಾವು ಮಾಲೆ ಮಾಡುವ ನಾವು ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು 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 ಮಾಲೆ ಮಾಡುವ ಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಮಾಲೆ ಮಾಡುವ ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಮಂದ ಮಾರುತನಿಗೆ ತನುವ ನೊಟ್ಟಿ ಪ್ರೇಮದಿ ಮಂದ ಮಾರುತನಿಗೆ ಮಾರುತನಿಗೆ ಮಂದ ಮಾರುತನಿಗೆ ತನುವ ನೊಟ್ಟಿ ಪ್ರೇಮದಿ ತನುವ ಒಡ್ಡಿ ಪ್ರೇಮದಿ ತನುವ ಒಡ್ಡಿ ಪ್ರೇಮದಿ ಮಾರುತನಿಗೆ ಮಾರುತನಿಗೆ ಮಂದ ಮಾರುತನಿಗೆ ತನುವ ನೊಟ್ಟಿ ಪ್ರೇಮದಿ ಮಂದ ಮಾರುತನಿಗೆ ತನುವ ನೊಟ್ಟಿ ಪ್ರೇಮದಿ ಮಾರುತನಿಗೆ ಒಟ್ಟಿ ಪ್ರೇಮದಿ ತನುವ ನೊಟ್ಟಿ ಪ್ರೇಮದಿ
ಶೀಘ್ರದಿ ಪೊಂದಿ ಸುಗಮ ನಾವು ನಡೆವ ಮನೆಗೆ ಶೀಘ್ರದಿ ನಾವು ಮನೆಗೆ ಶೀಘ್ರದಿ ನಡೆವ ಮನೆಗೆ ಶೀಘ್ರದಿ ಸಖಿಯರೆಲ್ಲ ಬನ್ನಿರಿಂದು ಮನೆಗೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಕಾಣು ತಂದ ಚಂದವ ಕಾಣು ತಂದ ಚಂದವ ಬನ್ನಿ ಸಖಿಯರೆಲ್ಲ ಬಂದಿರುವುದು ಮನಗೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವಾ ಬನ್ನಿರಿ ನಿಮ್ಮನ್ನು ಕರೆಯುವುದಕ್ಕೆ ಬಲವಾದ ಕಾರಣ ಮನಸ್ಸಿಗೆ ಆದ ಬೇಸರ ಕಳೆಗುವ ಬಗ್ಗೆ ಹೇಗೆ ಆಲೋಚನೆ ಮಾಡಿದಾಗ ತೀರ್ಮಾನ ಮಾಡಿದಿಷ್ಟೇ ಇವತ್ತು ಹೋದ್ರೆ ಹೇಗೆ ದೂರಕ್ಕೆ ಪಯಣ ಹೌದು ಏನಾದ್ರು ಜಾರಿಗೆ ಬಂದಿರ್ಬೋದು ಹೋಗುದು ಬೇಡ ಅಂತ ಹೇಳಿ ಸ್ವಲ್ಪ ಎಚ್ಚರವಾಗಿರ್ಬೇಕು ನಾವು. ಹೀಗಿರುವ ಹೆಣ್ಣು ಮಕ್ಕಳು ನಾವು ಹೋದಾಗ ಯಾರು ಗೊತ್ತಾಗುದು ಬೇಡ. ಈ ಸಲ ಗೆಜ್ಜೆ ಹಾಕುದು ಬೇಡ ಆಯ್ತಾ? ಮೆಲ್ಲಗೆ ಹೋಗುವ. ಜಾರಿಗೆ ಸತ್ತು ಕೇಳುದಿಲ್ಲಲ್ಲ. ಮತಗಜಗ ಮನೆಯರ ಹಾಗೆ ಮುಸುಕು ಹಾಕುವ. ಅದು ಒಳ್ಳೇದೇ. ಏನು ಸಮಸ್ಯೆ ಬರುವುದಿಲ್ಲ. ಹೋಗುದೆಲ್ಲಿಗೆ? ನಮ್ಮ ಉದ್ಯಾನಕ್ಕೆ ಹೋಗಬೇಕು. ಎಳಲತೆಯ ಲಾವಣ್ಯ ಲಹರಿ, ಮಾವುಗಳ ಮಂಗಳದ ಮಡುವು, ಕೋಗಿಲೆಯ ಕೊರಳ ಪುಣ್ಯಂ, ದುಂಬಿಗಳ ನಾಸಿಕದ ರಂಧ್ರಂ, ಹಿಮಕರನ್ನು ತಳೆದ ಬೆಡಗಿನ ಬೆಂಬಲಂ, ಪ್ರತೀಶ್ವರನ ಭುಜ ಬಲದ ವೀರ ಸಿರಿ ಎಂದೆನಿಸಿ ಮೆರೆಯುತ್ತಿದೆ ನಮ್ಮ ಉಪವನ. ಅಲ್ಲಿಗೆ ಹೋಗಬೇಕು. ಜಲಕ್ರೀಡೆ ವನವಿಹಾರ ಮಾಡಬೇಕೆನ್ನಬೇಕು. ಸಿಕ್ಕಿತ್ತು ಸೀಕೆಯ ತಂಪು ತಂಪು ಹಾಯಾಗಿ ಮಂದಮಾರುತ ಬೀಸುತ್ತಾ ಇದ್ದಾರೆ. ಮನಸ್ಸಿಗೆ ನೆಮ್ಮದಿ ಆಗುತ್ತಾ ಇದೆ. ಇನ್ನು ಕಾಲ ವಿಳಂಬ ಸಲ್ಲದು. ನಾನಾ ಬಗೆಯ ಪುಷ್ಪಗಳನ್ನು ಆರಿಸಬೇಕೆನ್ನೋ ಬಯಕೆ. ನಿನಗೆ ಯಾವ ಹೂ? ನನಗೆ ಮಲ್ಲಿಗೆ ಆಗ್ಬೋದು. ಹಳ್ಳಿ ನಿನಗೆ ಜಾಜಿ ಆಗ್ಬೋದು. ನಿನಗೆ ನಿನಗೆ ಅದೇ ಬೇಕಾ? ಆಯ್ತು, ನಾನಾ ಬಗೆಯ ಹೂವನ್ನು ಕೈಬೇಕು. ನನಗೆ ಹಾಗಲ್ವೇ ವಿಶೇಷವಾದ ಹೂ ಅಂತ ಹೇಳಿದ್ರೆ ಮರದ ಮೇಲೆ ಇರುವೆ ಸಂಪಗೆ. ಎಂತಹ ಪರಿಮಳ. ಅದನ್ನು ಪ್ರಶ್ನೆ ಬಿಡುವುದು. ಹೆಣ್ಣಾದಂತ ನೀನು ಮರ ಹತ್ತಿದ್ಯಾ? ಒಂದು ವಿಷಯ, ಹೆಣ್ಮಕ್ಳು ಮಾತ್ರ ಇರುದು. ನಾನು ಮರ ಹತ್ತುವಾಗ ಕೆಳಗೆ ಯಾರು ಇರುವುದು ಬೇಡ. ನಾನೇ ಹೋಗಿ ನಾನೇ ಬರ್ತೇನೆ. ಆದಷ್ಟು ಬೇಗ ನಾನಾ ಬಗೆಯ ಹೂಗಳನ್ನು ಕೊಯ್ದುಕೊಂಡು ಮಾಲೆಯನ್ನು ಮಾಡಬೇಕು. ಈ ಸಲ ಒಂದು ಪರೀಕ್ಷೆ. ಇಷ್ಟವರೆಗೆ ಪರೀಕ್ಷೆ ಆಗಲಿಲ್ಲ. ಇದು ಮಾತ್ರ ಅಂತಿಮ ಪರೀಕ್ಷೆ. ಒಂದೇ ನಿರ್ಧಾರ, ಪರೀಕ್ಷೆಯಲ್ಲಿ ಫಲಿತಾಂಶಗೊಂಡವರಿಗೆ ವಿಶೇಷವಾದ ಪಾರಿತೋಷಗಳು ಕೊಡುವ ತೀರ್ಮಾನ ಮಾಡಿದ್ದೇನೆ. ಹೂ ಕಟ್ಟುವುದರಲ್ಲಿ ಯಾವುದು ನೀನೇ ನಿಶ್ಚಯ ಮಾಡು. ಆದ್ರೆ ಇವತ್ತು ನೋಡುವಾಗ ಇವಳು ಬಂದಿದ್ದಾಳೆ, ಇವಳು ಇದ್ದಾಳೆ, ಇಂದಿರಾ ಮತ್ತು ಶ್ರೀಲತಾ. ಇವರು ಒಟ್ಟಿಗೆ ಸೇರಿದ್ರೆ ಬೇರೆ ಯಾವುದು ಬೇಕು ಅಂತಿಲ್ಲ. ಹಾಗಂತ ಹೇಳಿದ್ರೆ ಹೂ ಕಟ್ಟುವ ಪ್ರಥಮವಾಗಿ ಗೆಲ್ಲುವವರು ಯಾರು? ಅವರ ಕೈ ಚಳಕವನ್ನು ಕಾಣಬೇಕೆನ್ನೋ ಬಯಕೆ. ಇಲ್ಲಿ ಮಾತಾಡುವುದಲ್ಲ, ಉಪವನಕ್ಕೆ ಹೋಗ್ಬೇಕು. ತೆರಳುವ.
ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ತುರಗವೇರಿ ಕೊರಡು ಹರಿಯು ಬೇಟೆಯಾಟದಿ ತುರಗವೇರಿ ಕೊರಡು ಹರಿಯು ಬೇಟೆಯಾಟದಿ ಹರಿಯು ಬೇಟೆಯಾಟದಿ ಕರಿಯ ಕರಿಯ ಬೆಳದಂಟಿ ಬರಲು ಭರಿತ ಶೌರ್ಯದಿ ಕರಿಯ ಬೆಳದಂಟಿ ಬರಲು ಭರಿತ ಶೌರ್ಯದಿ ಶರಣು ಬಂದು ಶರಣು ಬಂದು ಶರಣು 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 ಬಂದು ಗದವು ತೆರಳೆ ನನ್ನ ಪಾದದಿ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ಸಮಯದಿ ಕುದುರೆಯ ಮೇಲೆ ಮೃಗಬೇಟೆಯನ್ನು ಆಡಿದವರು ನಾವು. ಹೌದಯ್ಯ. ನಮ್ಮ ಮೃಗಬೇಟೆ ಹೇಗಿತ್ತು? ಆಹಾ. ಗರಳ ಗೊರಳ ಒಣರಳ ಸರಳಂಗೆ ಮುನಿಯುವಂತೆ ಇರುಳ ತಿರುಳ ಹೊರಳಿಗ ತರಳಿಗೆರಳುವಂತೆ ನಮ್ಮ ಸರಳ ತೆರಳಿಕೆಯಿಂದ ಪುರಳೆ ಪ್ರಾಣಿಗಳ ಕರುಳು ಸುರುಳಿಗಳು ಮರಳುವ ಹಾಗೆ ಮಾಡಿದ್ದೇವೆ. ಪುರಳಿ ಮಾಡಿದ ವಿಧ ವಿಧವಾದಂತಹ ಮೃಗಗಳನ್ನು ಕೊಂದಿದ್ದೇವೆ. ಆ. ಅದು ಅದು ನೋಡಲ್ಲಿ ಆ. ದೊಡ್ಡದಾದಂತಹ ಆನೆಯೊಂದು ಗೀರಿಡುತ್ತಾ ಬರುತ್ತಿದೆ. ಕೈಯಲ್ಲಿ ಬಿಲ್ಲನ್ನು ಹಿಡಿದೆ ಆ. ತೆಗೆದೆ ಬಾಣ ಆ. ಕೂರ್ತೇನೆ. ಸೊಂಡಿಲನ್ನು ಮೇಲಕ್ಕೆತ್ತಿತು ಹಾ. ಎರಡು ಕಾಲನ್ನು ಮೇಲಕ್ಕೆತ್ತಿತು ಹಾ. ಶರಣು ಹಾ. ಶರಣು ಹಾ. ಶರಣು ಹಾ. ಶರಣು ಅಯ್ಯಪ್ಪ ಹೇಗೆ ಶರಣು ಹಾ. ಶರಣು ಹಾ. ಶರಣು ಅಯ್ಯಪ್ಪ ಅಂತ ಹೇಳಿ ಹೋಯ್ತು ಅದನ್ನು ಘಾತಿಸುವುದು ಬೇಡ. ಬೇಡ. ಹೇಗುಂಟು ವಾತಾವರಣ? ವಾತಾವರಣ ಒಂದು ಎರಡು ಮೂರು ನೋಡುವ ಹಾಗುಂಟು. ಹಾ. ಹಾಗಿದ್ರೆ ನಾವು ಅವಸರ ಮಾಡುವುದು ಯಾಕೆ? ಯಾಕೆ? ನಿಧಾನವಾಗಿ ಪ್ರಕೃತಿ ಸೌಂದರ್ಯವನ್ನು ಕಾಣುತ್ತಾ ಹಾ. ಮತ್ತೆ ಮುಂದೆ ಹೋಗು. ಹೋಗ 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 ಕಾಣುತ್ತಿಲ್ಲ ಕೌತುಕವನ್ನು ಸತಿಯ ರಾಕ್ಷಣ ಜಾನೆ ಪದ್ಮಾವತಿಗೆ ತೋರಿ ಶ್ರೀನಿವಾಸನ ಏನ ನಯನೆ ನೋಟೆ ತುರಗ ಏರಿ ಬರುವನ ಏನು ಶೌರ್ಯವಂತ ನವಮ ಜಗದೀಶ ಬರನ ಅಮ್ಮ ಹೂವ ಏನ್ ಆಶ್ಚರ್ಯವನ್ನ ಕಾಣುತ್ತಾ ಇದ್ದೇನೆ ನಾನು. ಒಳ್ಳೆ ವಿಷಯ ನೀವು ಆಶ್ಚರ್ಯ, ನೀವು ಕೂತದ್ದು ಏನು ಆಶ್ಚರ್ಯ? ಮತ್ತೇನು ಹೊಲಕ್ಕೆ ನಾವೇ ಬಂದದ್ದು ಎಂಬುದಾಗಿ ಯಾ, ಭಾವಿಸಿದೆ. ನಾವು ಬಿಟ್ಟರೆ ಬೇರೆ ಎಂತದಿಲ್ಲ. ಮತ್ತೆ ಬಂದ್ರೆ ಮೃಗಗಳು ಮಾತ್ರ, ಬೇರೆ ಏನು ಬರ್ಲಿಕ್ಕೆ ಅದು ನಿಮ್ಮ ಭ್ರಮೆ ಅಮ್ಮ. ಮತ್ತೇನೆ ನಾವು ಬರುವಂತಹ ವೇಳೆ ಮದ ಏರಿದಂತ ಆನೆ ಏನಾಯ್ತು ನಿಮಗೆ? ಆನೆ ಬಂತ ಒಂದು ನೀವು ನೋಡ್ಲಿಲ್ವಾ? ಆನೆ ಬಂತಾಳೆ ಬಂತಮ್ಮಮ್ಮ ಆನೆ ಬರ್ತಾ ಇದೆ ನೋಡಿ. ಆನೆ ಬಂದು ಆ, ಏನ್ ಮಾಡಿದ್ರು ನಮ್ಮನ್ನ ಬೆನ್ನಟ್ಟಿಕೊಂಡು ಬಂತು. ಕಡೆಗೆ ಕಡೆಗೆ ಯಾರೋ ಇಬ್ಬರು ಪರಪುರುಷರು ಬಂದಿದ್ದಾರೆ. ಹೆಣ್ಮಕ್ಕಳು ಸಂಚರಿಸುವಂತವನ ಪರಪುರುಷರ ಆಗಮನ ಸಾಧ್ಯ ಉಂಟೆ ಬರುವುದಕ್ಕೆ? ಸತ್ಯವಾಗಿ ಹೇಗೆ ತಿಳಿದೆ? ಅಮ್ಮ ಹಾ. ಬರುವಂತಹ ಆನೆ ಹಾ. ಅವರನ್ನ ಕಂಡು ಹಾ. ಕಾಲನ್ನ ನೆಲಕ್ಕೆ ಊರಿ ಹಾ. ಸೊಂಡಿಲನ್ನ ಮೇಲಕ್ಕೆತ್ತಿತಮ್ಮ. ಶರಣಾಗಿ ಅಲ್ಲಿಂದ ಓಡಿ ಹೋಗಿ ಸುಂಡಿಲಿ ಹಾಗಿದ್ರೆ ಸಾಮಾನ್ಯರು ಅಂತ ಅರ್ಥ ಆಯ್ತು. ಹಾ. ನೋಡುವುದಕ್ಕೆ ಹೇಗಿದ್ದಾರೆ? ನೋಡುವುದಕ್ಕೆ ಹೇಗಿದ್ದಾರ? ಹೇಗಿದ್ದಾರೆ? ಕಾಣುವುದಕ್ಕೆ ಒಬ್ಬನಾದ ಒಬ್ಬ ಸಾಕ್ಷಾತ್ ಮನ್ಮಥನಾಗಿಯೇ ಇದ್ದಾನೆ. ಮನ್ಮಥ. ಹಾ. ಇನ್ನೊಬ್ಬ ಇನ್ನೊಬ್ಬ ಸಾಕ್ಷಾತ್ ಹನುಮಂತನಾಗಿದ್ದಾನಮ್ಮ. ಹನುಮಂತ ನಿನ್ನ ಅಪ್ಪ ಅಷ್ಟು ವ್ಯತ್ಯಾಸ ಉಂಟಲ್ಲ. ಹೌದಮ್ಮ. ಸರಿ, ಈಗ ಏನಾಗಬೇಕು? ನಾವು ನೋಡಿದ್ರೆ ಸಾಕಾದೀತೆ. ಹಾ. ನಾವು ನೋಡಿ ಆಯ್ತು, ಮತ್ತೆ ನೀವು ನೋಡ್ಬೇಡ್ವಿ ಅಮ್ಮ. ಎಂತದ್ದೇ ರಾಜಕುಮಾರಿ ನಾನು, ಹಾ. ಪರಪುರುಷರು ಕಣ್ಣಿಂದ ನಾನು ನೋಡುವುದಾ? ಆದ್ರೂ ಒಂದು ವಿಷಯ, ಸೌಂದರ್ಯ ನೀನೇ ನೋಡ್ಬೇಕಂತ ಹೇಳಿದಿ. ಹಾ. ನೀವೆಲ್ಲ ಸುತ್ತುವರಿದು ಮಧ್ಯದಲ್ಲಿ ನಿಂತು ಹಾ. ಕದ್ದು ನೋಡುತ್ತೇನೆ. ನೋಡ, ನೋಡ. ಹೀಗೆ ಬನ್ನಿ, ಹೀಗೆ ಬನ್ನಿ. ಮಿತ್ರ, ಅವರು ಕಣ್ಣು ನೋಡ್ತಾರಂತೆ ನಾವು ಬಿದ್ದು ನೋಡುವ, ಎದ್ದು ನೋಡುವ. ಎಲ್ಲಿ? ಅಲ್ಲ, ಎಲ್ಲಿ ಒಮ್ಮೆ ತೋರಿಸಿ ನನಗೆ. ಹೇಗೆ ಈ ಬೆರ ಇದ ಅದರಲ್ಲಿ ಉಗುರು ಮಾತ್ರ, ಮತ್ತೆ ನನ್ನ ತುದಿಗೆ ನೋಡಿ. ತುದಿಯನ್ನ ನೋಡಿ, ನಿನ್ನ ತುದಿ, ಬೆರಳ ತುದಿಯನ್ನು ನೋಡಿ. ತುದಿಯನ್ನ ನೋಡಿ ಅಂತ. ನೋಡಿ 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 ನೋಡಿ. ಸತಿಯರ ದೊದ ಕೇಳಿ ಸತಿಯರ ದುದ ಕೇಳಿ ಪದ್ಮಾವತಿಯು
ಪದ್ಮಾವತಿಯು ಕಂಡಳು ಮೆರವಾ ವೆಂಕಟಪತಿಯರು ಪವಾ ಮೆರವಾ ವೆಂಕಟಪತಿಯ ರೂಪವಾ ತಳೆದು ಅಚ್ಚರಿಯನ್ನು ತಳೆದು ಅಚ್ಚರಿಯನ್ನು ಮನದೊಳಗೆ ಸತಿಶಿರೋ ಸತಿಶಿರೋಮಣಿ ನುಡಿದಳಾಗ ಗೆಳತಿಯರೊಳು ಗೆಳತಿಯರೊಳು ಪೇಳಿದಳು ಕಳುಹಿರಿ 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 ಹಿತವಚನದಿ ಕಳುಹಿರಿ ಹಿತವಚನದಿಂದ ಇವನ ಕಂಡಳು ಕಂಡಳು ಕಂಡಳೋ ಕಂಡಳೋ ಕಂಡಳು ಆಗದಿಂದ ಕಂಡುಲು ಕಂಡುಲು ಯಾರು ಕಂಡುಲು ಕಂಡರು ನೀನು ಅಲ್ಲ ಸಖಿಯರೇ, ನೀವಾಡಿದಂತಹ ಮಾತು ನೂರಕ್ಕೆ ನೂರು ಸತ್ಯ. ಇಂತಹ ಅಪ್ರತಿಮ ಸೌಂದರ್ಯವನ್ನು ಕಂಡವಳು ನಾನಲ್ಲ. ಸೌಂದರ್ಯ ಕಂಡಿದ್ದೇನೆ ಏನು ಹೂವಿನಲ್ಲಿ ಮಾತ್ರ. ಆಮೇಲೆ ಕೊಳದ ನೀರನ್ನು ಕಂಡು ಅಬ್ಬಾ ಎಂತ ಚಂದವೆಂತ ಹೇಳಿದುಂಟು. ಹರಿಯುವಂತ ನದಿಯನ್ನು ಕಂಡು ಇಷ್ಟು ಚಂದ ಅಂತ ಹೇಳಿದುಂಟು. ಆದ್ರೆ ಚಂದಕ್ಕಿಂತ ಚಂದ ಈ ನೂರ್ಮಡಿ ಸುಂದರ ಇವನಾರಾಗಿರ್ಬೋದು. ಯಾರೂ ಯಾರನ್ನು ಕಷ್ಟ ಮನಸ್ಸಲ್ಲಿ ಮಾಡಿಕೊಳ್ಳುವುದಲ್ಲ. ವೆಂಕಟಪತಿಯ ರೂಪವನ್ನು ಕಂಡು ಮನಸ್ಸಲ್ಲಿ ಅತ್ತರಿಯನ್ನು ಕಂಡುವಳು ನಾನು. ಹಾಗಂತೇಳಿ ಯಾರಿವ, ಎಲ್ಲಿಂದ, ಯಾಕಾಗಿ, ಹೇಗೆ ಬಂದ? ಸಮಸ್ತ ಮಿತ್ರ ಬೆಳೆಯಬೇಕೆಂಬ ಹಂಬಲ. ರಾಣಿಯಾಗಿ ನಾನು ಹೋಗುದು ಸರಿಯಲ್ಲ. ನನ್ನ ಆಪ್ತ ಮಿತ್ರ ನೀನು. ಇಂದಿರಾ, ಏ ಶ್ರೀಲತಾ, ಈ ಸಲ ಒಂದು ಉಪಕಾರ ಮಾಡ್ತೀರಾ? ಏನು? ಯಾರು ಏನು ಎಲ್ಲಿಂದ ಹೇಗೆ ಬಂದ ಕೇಳಬೇಕು. ಹೇಗೆ ಕೇಳಿ ನೋಡುವ, ಕೇಳಬೇಕಲ್ಲ. ನೀನು ಹೆಣ್ಣು ಅಂತ ಕಲ್ಪನೆ ಉಂಟಾ? ಯಾಕೆ ಒಂದು ಹಾಗೆ ಹೋಗುದಾ? ಮತ್ತೆ ಹೇಗೆ ಹೋಗ್ಬೇಕು? ಒಂದು ನಯ ವಿನಯ ಎನ್ನುವುದು ಬೇಕು. ಅದು ಯಾವ ರೀತಿ? ಮಂದ ಗತಿಯಲ್ಲಿ ಹೋಗಿ ನಿಧಾನವಾಗಿ ಮಾತಾಡಿಸ್ಕೊಂಡು ಬರ್ತೀಯಾ? ಮಾತಾಡ್ಬೇಕಾ? ಇಬ್ಬರು ಹೋಗಿ ಹೋಗ್ಬೇಕಾ? ಹೋಗಿ
ಹೋಗಿ ಬರ್ತೇವೆ. ಪರಿಚಯ ಕೇಳಿಕೊಂಡೆ ಬನ್ನಿ. ಯಾರು ನೀನು ವರ ಪುಳಿದನೆ, ಯಾರು ನೀನು ವರ ಪುಳಿದನೆ, ಜೀವನಕ್ಕೆ ಬಂದ ಕಾರಣಗಳ ಪೇಳು ಬ್ರಹ್ಮನೇ, ಜೀವನಕ್ಕೆ ಬಂದ ಕಾರಣಗಳ ಪೇಳು ಬ್ರಹ್ಮನೇ. ನಾರಿಗರು ಸರಿ ಪವನದಿ ಏರಿ ಹಯವ ಪುರುಷರೈದಿ, ಈ ರೀತಿಯೊಳು ತಿರುಗುತ್ತಿರುವೆ ಸಾರು ನುಡಿದೆಲ್ಲವನು ನಿಲ್ಲದೆ, ಯಾರು ನೀನು ವರ ಪುಳಿದನೆ. ಯಾರು ನೀನು? ಯಾರು ನೀನು? ಯಾರ ನೀನು? ಯಾರ ನೀನು? ಅದೇನು ನಿಮ್ಮ ಬಳಿಗೆ ಬರುವಾಗ ಹಾಗೆ? ಅದು ಏನೋ ಒಂದು ರೀತಿಯ ಚಿಲ್ಲೆಕ. ದ್ವಾಪರದಲ್ಲಿ ಮದುವೆ ಆಗ್ಲಿಲ್ಲಲ್ಲ? ಈ ಸಲ ಮದುವೆ ಮಾತ್ರ ಅಲ್ಲ, ಎಲ್ಲದೂ ಆಗ್ತದೆ ನನಗೆ. ನಿನಗೆ ಕಣ್ಣು ಕಾಣುವುದಿಲ್ವೇನೋ? ಕಣ್ಣು ಹೇಗೆ ಕಾಣುವುದು? ನಮ್ಮ ಕಣ್ಣು ನಮಗೆ ಕಾಣುವುದಿಲ್ವಾ? ನಮ್ಮ ಕಣ್ಣು ನಮಗೆ ಕಾಣುವುದಿಲ್ಲ. ನಿನಗೆ ದೃಷ್ಟಿ ಇಲ್ವಾ? ನನಗೆ ಶಿಷ್ಟಿಯೂ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಏನದು? ದೃಷ್ಟಿ ಇಲ್ವಾ ಅಂತ ಕೇಳಿದ್ರು. ನಿನಗೆ ಹಾ, ಅದೇನದು? ಎಂಥದ್ದು? ಫಲಕ. ಪಳಕ. ಹಾ, ಎಂಥದ್ದು ಪಳಕ? ಅದರಲ್ಲಿ ಬರ್ದದ್ದೇನು? ಏನು ಬರ್ದಿದೆ? ಕಾಣುವುದಿಲ್ವಾ? ನನಗೆ ಓದ್ಲಿಕ್ಕೆ ಬರುದಿಲ್ಲ. ನೋಡಲಿ, ಸರಿಯಾಗಿ ಓದು. ಓದ್ಲಿಕ್ಕೆ ಬರುವುದಿಲ್ಲಲ್ಲ. ಮತ್ತೆ ಯಾರು ಓದುವುದು? ನಾನು ಬರ್ದದ್ದನ್ನು ಇವ ಓದು. ಹಾ, ಓದಿ. ನೀನು ಬರ್ದದ್ದನ್ನು ಇವ ಓದು. ಅವ ಓದುದ. ಹೌದು. ಅವನಿಗೆ ಅರ್ಥ ಆದಿದ್ದ ಅದು. ಅದು ಅರ್ಥ ಆಗುತ್ತದೋ ಇಲ್ವೋ ಗೊತ್ತಿಲ್ಲ, ನಾನು ಬರ್ದಾಗ್ತೇನೆ. ಅವ ಮಿತ್ರ, ಓದ್ದ. ಓ, ಇವರು ಯಾರದ್ದೋ ಪರವಾಗಿ ಮಾತಾಡ್ಲಿಕ್ಕೆ ಬಂದದ್ದು. ಹೌದೌದು. ಈ ಪರವಾಗಿ ಬಂದವರಿಗೆ ಉತ್ತರ ಕೊಡ್ಲಿಕ್ಕೆ ನಾವಲ್ಲ. ನಾವು ಜನ ಅಲ್ಲ, ಯಾರ ಪರವಾಗಿ ಬಂದಿದ್ದಾರೋ ಅವರೇ ಬಂದು ಕೇಳಿದ್ರೆ ಬೇಕಾದ ಉತ್ತರ ಕೊಡುವ. ಹೋಗಿ ಹೇಳಲಿಕ್ಕೆ ನಿಮಗೆ ಉತ್ತರ ಕೊಡ್ಲಿಕ್ಕೆ ನೀವು ಪರವಾಗಿ ಬಂದದ್ದಲ್ಲ. ಯಾರು ನಿಮ್ಮಲ್ಲಿ ಪರವಾಗಿ ಕಳಿಸಿದವರು ಅವರು ಬಂದ್ರೆ ಮಾತ್ರ ಉತ್ತರ ಸಿಗುತ್ತದೆ. ಹೋಗಿ ಇಲ್ಲಿಂದ ಬಂದಿದ್ದೀರೋ ಅಲ್ಲಿ. ಅಲ್ಲಿಗೆ ಹೋಗಿ. ಹೋಗಿ ಇದ್ರೆ ನಿನ್ನ ಉತ್ತರ ಕ್ರಿಯೆ ಇಲ್ವಾ? ಉತ್ತರ ಕ್ರಿಯೆ ನಿನ್ನ ಅಪ್ಪನಿಗೆ ಮಾಡು. ಹೋಗು ಒಡ್ಡಿ. ಏನ? ನಿನ್ನ ಉತ್ತರ ಇಲ್ವಾ ಅಂತ ಕೇಳಿದ್ದು. ಉತ್ತರ ಇಲ್ಲ ಅಂತ. ಉತ್ತರ ಕೊಡುವ, ಕೇಳುವವರು ಕೊಡುವ. ಕೇಳಿ. ಹೋಗು, ಅವರನ್ನು ಕಳಿಸು. ಅವನಲ್ಲಿಂದ ಮಾತಾಡುದು. ಸಿಕ್ಕಿತ ಉತ್ತರ? ಉತ್ತರ ಸಿಗಲಿಲ್ಲ. ನೀವೇ ಹೋಗ್ಬೇಕಂತೆ. ಗೊತ್ತಾಯ್ತೆ. ಬಿಸಿ ತಾಗದಿದ್ರೆ ಬೆಣ್ಣೆ ಕರಗಲಿಕ್ಕಿಲ್ಲ. ನಾನು ವಿಚಾರಿಸ್ಕೊಡ್ತೇನೆ. ಆಯ್ತಾ? ಈಗ ಬನ್ನಿ, ಈಗ ಬನ್ನಿ. ಪುಳಿಂಗ. ದೂರ 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 ದೂರ. ಹತ್ತಿರ ಬರಬೇಡ. ದೂರ ಹೋಗನೆ. ದೂರ. ದೂರ 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 ಅಂತ. ಎಷ್ಟು ದೂರ? ಎಷ್ಟು ದೂರ? ಅಂತರ ಬೇಕು. ಅಂತರ ನಿನಗೆ ಇಲ್ಲದಿದ್ರು ಸಾಗಿದೆ. ಅದು ಅಂತರ ಬೇಕು. ಅಂತರ ಬೇಕು ಈಗ. ಹಾಗಲ್ಲ. ಎಷ್ಟು ದೂರ? ಹಾಗಲ್ವಾ? ಒಂದು 7 ಹೆಜ್ಜೆ ಮುಂದೆ. ಏ ಮಿತ್ರ, ಹಾ. ಸಪ್ತಪದಿ. 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 ಅಯ್ಯೋ, 7 ಜನುಮದ ಅಣುಬಂಧ. 7 ಹೆಜ್ಜೆ. 7 ಹೆಜ್ಜೆ ಹಿಂದೆ. ಏ ಮಿತ್ರ, ಅವರಿಗೆ ಬೇಸರ ಮಾಡುದು ಯಾಕೆ? ಯಾಕೆ? ನಾವು ದೂರ ನಿಲ್ವಾ? ಹೌದೌದು. 7 ಹೆಜ್ಜೆ ಹಿಂದೆ. ಹಿಂದೆ. ಲೆಕ್ಕ ಮಾಡು. ಹಾ. ಆ 1 2 3 ಹಿಂದೆ ಹೋಗು ಪುಣ್ಯಾತ್ಮ. ಭಾರತಿ ಉಂಟು. ಏಳು. ಹಾಗಲ್ವಾ? 7 ಹೆಜ್ಜೆ ಮುಂದೆ. ಏ ಹಿಂದೆಲ್ಲ ಮುಂದೆ. ಮುಂದೆ. ಲೆಕ್ಕ ಮಾಡು. ಹೋಗು. 1 2 3 ಇನ್ನು 3 ಆಗ್ಬೇಕು. 4 ಆದದ್ದಷ್ಟೇ. ಎಂತ ದಮ್ಮರಾಗ್ಬೇಕು? ನನ್ನದಿದ್ದು ಆಚೀಚೆ ಹೋಗುವುದೇ. ಆ ಹೆಜ್ಜೆ ಆಗ್ಲಿಲ್ಲ. ಗೊತ್ತಾಯ್ತಾ? ತಪ್ಪು ನಿಮ್ಮದಲ್ಲ. ನೀವು ಮಾಡಿರೋದು ವೇಷವನ್ನು ಕಂಡಾಗ ಅರ್ಥವಾಯ್ತು. ಏನಾಗಿದೆ ವೇಷ? ಅಯ್ಯೋ, ನಿಮ್ಮ ಹಣೆ ಬರವೇ. ಹಾ. ಸಖಿ, ಹೋಗಬೇಕು ಆಗುವುದಿಲ್ಲ. ಹೌದಾ? ನಾನು ನೋಡುವ ಇಲ್ಲಲ್ಲ ಅಲ್ಲೇ. ಅದಕ್ಕೆ ಬರುವಾಗ ಕಾಲಿಗೆ ಒಂದು ಸ್ವಲ್ಪ ನೀರು ಹಾಕಿಕೊಂಡು ಬರಬೇಕು. ಯಾಕೆ? ಎಲ್ಲೆಲ್ಲಿ ಏನೇನು ತೊಳೆದುಕೊಂಡು ಬಂದು ಇಲ್ಲಿ ಏಸಿಗೆ ಏ ಪುಣ್ಯಾತ್ಮ, ಜಲಕ್ರೀಡೆ ಮುಗಿಸಿ ಈಗ ಬಂದವರಷ್ಟೇ ನಾವು. ಮತ್ತೆ ವಾಸನ ಬರುದಂತೆ. ಹಾಗಲ್ವಾ? ಹಸಿ ಹಸಿ ಹುಲಿಯ ಚರ್ಮ ಹಾಕಿಕೊಂಡಿದ್ದಿಲ್ಲ, ಹಾ. ಕಮಟು ವಾಸನೆ ಮುಗಿಯ ಬಡೀತ ಉಂಟು ಹೇಳಿದ್ದು. ಸೊಪ್ಪು 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 ಮೈಯಲ್ಲಿ ಸೊಪ್ಪು, ಸೊಪ್ಪು ಬಣ್ಣ ಕಪ್ಪು. ಬಣ್ಣ ಕಪ್ಪು. ಅಯ್ಯೋ, ನೀನು ನನ್ನನ್ನು ಒಪ್ಪು. ಎಂತದು? ಆ ಬಳಿಕ ಬಂದು ಅಪ್ಪು, ಇಲ್ಲದಿದ್ರೆ ಬೆಪ್ಪು. ಆಗಿತ್ತು ನೀನು. ಮಾತಾಡಿಸಿ ಹೆಚ್ಚಿಗೆ ಆಯ್ತು. ಅವಳ ತಲೆ ನೋಡು ಚೆಪ್ಪು. ಏಯ್, ಬಂದ ಹಾಗೆ ಹೋಗ್ತೀಯಲ್ವಾ? ಯಾರು? ನೀನು. ಯಾರು? ನೀನು. ಬಂದ ಹಾಗೆ ಆಗಲಿಲ್ಲ. ನಾವು. ಅಯ್ಯಯ್ಯ. ಬಂದ ಕಾರ್ಯ ಪೂರ್ಣವಾಗದೆ ನಾ ಕೋಪನಲ್ಲ, ನಾ ಕೋಪನಲ್ಲ, ನಾ ಕೋಪನಲ್ಲ. ಆ, ಆ,
ಕೋಪನಲ್ಲ ನಾ ಕೋಪನಲ್ಲ ನಾ ಕೋಪನಲ್ಲ ಇಂದು ಕಂಡು ಬಂದೇ ತವನದೆ ಇಂದು ನಿಮ್ಮ ಮುಂದೆ ನಿಲ್ಲದೆ ಇಂದು ನಿಮ್ಮ ಮುಂದೆ ನಿಲ್ಲದೆ ಮುಂದೆ ಮೆರೆವ ತರುಣಿ ಮಣಿಯ ಇಂದು ಕಂಡು ಬಂದೇನವಳು ಮುಂದೆ ಕಂಡು ಬಂದೆ ಮುಂದೆ ಮೆರೆವ ತರುಣಿ ಮಣಿಯ ಮುಂದೆ ಮೆರೆವ ತರುಣಿ ಮಣಿ ಮುಂದೆ ಮೆರೆವ ತರುಣಿ ಮಣಿಯ ಇಂದು ಕಂಡು ಬಂದೇನವಳೋಳು ಮುಂದೆ ಮೆರೆವ ತರುಣಿ ಮನೆಯ ಇಂದು ಕಂಡು ಬಂದೆನವಳೋಳ್ ಇಂದು ಕಂಡು ಬಂದೆನವಳೋಳೊಂದು ಕಾರ್ಯ ಇಹುದಿನಲ್ಲಿದ್ದ ಇಂದರಾಗ ಪದ್ಮಾವತಿಗೆ ಮುಂದೆ ಮೆರೆವ ತರುಣಿ ಮನೆಯ ಇಂದು ಕಂಡೆ ಬಂದೆನವಳೋಳೊಂದು ಕಾರ್ಯ ಇಹುದಿನಲ್ಲಿದ್ದರಾಗ ಪದ್ಮಾವತಿಗೆ ಬಂದ ಕಾರ್ಯ ಪೂರ್ಣವಾಗದೆ ನಾ ಕೋಪನಲ್ಲ ನಾ ಕೋಪನಲ್ಲ ನಾ ಕೋಪನಲ್ಲ ಇಂದು ನಿಮ್ಮ ಮುಂದೆ ನಿಲ್ಲದೆ ಆ, ಆ, ಆ,
ನಾವು ಬರ್ತವೇ ಇರಲಿಲ್ಲ. ಅಲ್ವಾ? ಅಂದ್ರೆ ನಾವು ಹೊರಡುವಾಗಲೇ ಒಂದು ದಿನಚರಿ ಅಂತ ಮಾಡ್ತೇವೆ. ಹೇಗೆ? ಒಂದು ದಿನಚರಿ ಅಂತ ಮಾಡ್ತೇವೆ. ಹೌದೌದು. ಇವತ್ತು ಇಂತಲ್ಲಿಗೆ ಹೋಗುದು, ಇವತ್ತು ಇಂಥವರ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದೇವೆ, ಇಷ್ಟು ಹೊತ್ತು ಅಲ್ಲಿ ಇರ್ತೇವೆ, ಅವರು ಇಷ್ಟು ಕೊಡ್ತಾರೆ ಎನ್ನುವ ನಿರೀಕ್ಷೆ ಉಂಟು, ಅದಕ್ಕಿಂತ ಹೆಚ್ಚು ಕೊಟ್ಟರು ನಾವು ತಗೊಳ್ತೇವೆ. ನೀವು ಪಡೆಯುವುದಕ್ಕೆ ಬಂದವರಾ? ಏನು ಕೊಡದಿದ್ರು ಕಾಲು ಹಿಡಿದು ಹೋಗ್ತೇವೆ. ನೀವು ಕೊಡುವುದರಲ್ಲಿ ಮಾರಿ ಹಿಡಿದವ ಎನ್ನುವ ಒಂದು ನಿಬಂಧನೆಯನ್ನು ಮಾಡಿಕೊಳ್ತೇವೆ. ಎಲ್ಲಿಗಾದ್ರೂ ಬಂದ ಕಾರ್ಯ ಪೂರ್ತಿಯಾಗದೆ ಪೂರ್ತಿಯಾಗ ಎಷ್ಟು ಹೊತ್ತಾದರೂ ನಾವು ಕೋಪರಲ್ಲ, ನಾವು ಮುಗಿಸಿಯೇ ನೀವು ಹೋಗುವವರು. ಹೋಗುವುದಿಲ್ಲ. ನಾವು ಕೋಪರಲ್ಲ. ದೇವರು ನಿಮ್ಮನ್ನು ಕರೆಯುತ್ತಾನೆ. ಹೆಚ್ಚು ದಿವಸ ಇಲ್ಲ ಇನ್ನು. ಅಲ್ಲ, ಅವತ್ತು ಹೆಚ್ಚು ದಿವಸ ಇಲ್ಲ ಇನ್ನು. ನಿನ್ನದೊಂದು ಹಬ್ಬ ಮಾಡುವ. ನಾವು ಕೋಪರಲ್ಲ. ದೇವರು ಎಂತದ? ನಮ್ಮನ್ನು ಕರೀತಾನೆ. ಕರೀತಾನೆ. ಹಾಗೆ ಹಾಗೆ ಹಾಗಿದ್ರೆ ಬಂದದ್ದು ಯಾಕೆ? ಯಾಕೆ? ಮುಂದೆ ರಂಜಿಸುವಂತ ಮುಂದಲ್ಲ ಹಿಂದೆ 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 ನಿನಗೆ ಮುಂದೆ ನನಗೆ ಹಿಂದೆ ಮುಂದೆ ಮುಂದಲ್ಲ ಹಿಂದೆ ಮುಂದೆ ರಂಜಿಸುವ ಈ ಹೆಣ್ಣನ್ನು ಮಾತಾಡಬೇಕು ಅಂತ ಬಂದಿದ್ದೇನೆ. ಅದು ಪೂರ್ತಿಯಾಗಲೇ ಹೋಗುದಿಲ್ಲ. ಕದಿಯದ ಹರಿಗೆ ನುಡಿದಳು ಯಾರೆಲ್ಲವೂ ಮನಗೆ ರಾದ ಮನಗೆ ಬಾದದಿರದಳು ಮಾತನಾಡ ಬೇಡ ಜೋಕೆ ಎದರದಲ್ಲಿ ನಮ್ಮವನಗೆ ಏತಕ್ಕಾಗಿ ಬಂದೆ ನೀ ವೃತ್ತಾಂತವಿಲ್ಲ ಬೇಡುವೆ ಖಾದಿಯಿಂದ ಹರಿಗೆ ನುಡಿದಳು ಹೂಳಿಂದ ಇಲ್ಲ, ಗಂಡಸರು ತಿನ್ನುವಂತಹ ಸಂದರ್ಭವೇ ಬರುವುದಿಲ್ಲ. ನೋಡಿದ್ರು ಭವಿಷ್ಯದಲ್ಲಿ ನಿಮಗೆ ಬರುವುದಿದ್ರೂ ಬರಬಹುದು, ನಿರೀಕ್ಷಿಸಿ. ಎಂತದ ಕರ್ಮ ನಿನ್ನ? ಹುಳಿ ತಿನ್ನುವ ಯೋಗ. ಹಾಗಲ್ಲ. ಮತ್ತೆ ಕಿರಾತ ಅದೊಂದು ಕಡ್ಡಿ ಕಿರತ. ಕಷಾಯಕ್ಕೆ ಹೌದೌದು, ಕಿರತ ಕಡ್ಡಿ. ಆರೋಗ್ಯ ಸರಿ ಇಲ್ವಾ? ಇನ್ನು ಅದೇ ಔಷಧಿ, ಬೇರೆ ಎಂತದಿಲ್ಲ ನಿನಗೆ. ಅದೇ ಕಿರತ ಕಡ್ಡಿ. ಯಾರು ಹೇಳಿದ್ದು? ಮತ್ತೆ ಹಾಗಲ್ಲ. ಹಾ. ಅಯ್ಯೋ ಶಬರ, ಯಾರು ಖಬರೇ ಅವ್ರೀಗ? ಖಬರೇ ಈಗಲ್ಲ. ಹೇಗೆ ಆಡುದು? ನಿನ್ನ ಅಪ್ಪನವ? ಅದು ಖಬರೇ. ಅಕ್ಕ ಪ್ರಸಂಗಿ ಹಾಗಲ್ವಾ? ಹಾ. ಏ ಬೇಡ, ನಾವು ಯಾರನ್ನು ಕಾಡುವುದಿಲ್ಲ, ಯಾರಲ್ಲಿ ಬೇಡುವುದೂ ಇಲ್ಲ. ಅದಲ್ಲ, ಇಲ್ಲಿ ಬೇಡ ಅಂತ ಹೇಳಿ. ಇಲ್ಲಿ ಬೇಡ, ಹಾಗಲ್ಲ. ಇಲ್ಲಿ ಬೇಡ ಅಂತಂದ್ರೆ ಊರಿಗೆ ಹೋಗು. ಜಾತಿ ಬೇಡ. ಜಾತಿ ಯಾರಿಗೆ ಬೇಕು? ನಾಳೆ ಜಾತಿ 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 ಎಂದು ಕುಳವೆಂದು ಒಳ್ಳೆದಾಡದಿರು ಮನುಜ. ಕುಳವೇನು? ಓ ದೇವರೇ, ಇದ್ದದ್ದು ಮರೆ ತೆಗೆದು. ಇರುವುದು ಒಂದೇ ಕುಳ, ಅದು ಮನುಜ ಕುಳೆ. ನಿನ್ನ ನಾಲಿಗೆಯಲ್ಲಿ ಸರಸ್ವತಿ ದೇವಿಯ ಕೊಲೆ ಆಗುತ್ತದೆ. ಕಾಡಲ್ಲಿ ವಾಸ ಮಾಡುವ ಕಾಡ ಕಿರಾತರ ಅಂತ ನಾನು ಹೇಳಿದ್ದು. ಹೌದೇನಾ? ಹೌದು, ಇದು ಜಾಗ. ಬಂದಿದ್ದೀರಲ್ಲ, ಹೌದೌದು. ಎಲ್ಲಿಗಂತ ಗೊತ್ತುಂಟ? ಎಲ್ಲಿಗೆ? ಇದು ನಮ್ಮವನ. ಇವ ನಿಮ್ಮವನ? ಎಂತದ? ಈ ನೀನಲ್ವಾ ಹೇಳಿದ್ದು? ಈ ವನ ಹಾ. ನಮ್ಮವನ. ಇವ ನಿಮ್ಮವನ? ಇದೆಲ್ಲ ನಿಮ್ಮದ್ದ? ಇದೆಲ್ಲ ಸ್ವಂತ ನಮ್ಮದೇ. ಇಲ್ಲ. ನಮ್ಮದೇ. ಇವನ ನಮ್ಮದು. ಮರ, ನನ್ನದು. ಗಿಡ, ನನ್ನದು. ಬಳ್ಳಿ, ನನ್ನದು. ಹೂ, ನನ್ನದು. ಕಾಯಿ, ನನ್ನದು. ನಾನು, ನನ್ನದು. ನಾನು, ನನ್ನದು. ಅದು. ಆಯ್ತಲ್ಲ? ಸಖಿಯರೇ, ಇದೆಲ್ಲ ನಮ್ಮದು. ನೀವಿಬ್ಬರ ಲೆಕ್ಕದಿಂದ ಹೊರಗೆ. ನಮ್ಮನ್ನು ಲೆಕ್ಕದಿಂದ ಬಿಟ್ಟಾಯ್ತಾ? ಬಿಟ್ಟಾಯ್ತು. ಆಯ್ತಲ್ಲ? ಆಯ್ತು. ಹೇಗೂ ಬಂದಿದ್ದೀನಿ. ಹೌದು. ಹೇಗ ಬಂದದ್ದಲ್ಲ, ಬರುವಾಗೆ ಬಂದ. ಪರವಾಗಿಲ್ಲ. ಬಂದದ್ದು ದೊಡ್ಡ ಅಲ್ವೇನಾ? ಉಪವನಕ್ಕೆ ಹೇಗೂ ಬಂದ. ಹೇಗ ಬಂದದ್ದಲ್ಲ, ಬರುವಾಗೆ ಬಂದ. ಅದು ನಡ್ಕೊಂಡು ಬಂದ ಅಂತ ನೀನು ಮಾತಾಡ್ಬಿಡಿ. ನಡ್ಕೊಂಡು ಬಂದದಲ್ಲ ಕುದುರೆಯಲ್ಲಿ. ಕುದುರೆ ಕಟ್ಟಿ ಆಯ್ತಲ್ಲ, ಈಗ ಬಂದಿದ್ದೀರಲ್ಲ ನೀವು. ಹೇಗಾದ್ರೂ ಬಂದದ್ದು ಅಂತ ಹೇಳಿ. ಬಂದಾಯ್ತಲ್ಲ. ಬಂದಾಯ್ತಲ್ಲ ಅಲ್ವೇನಾ? ಬಂದಾಯ್ತು, ಇನ್ನು ಬಂದೆ, ಮಾತಾಡ್ಲಿಕ್ಕಿಲ್ಲ, ಬಂದೆ. ಹೋದ ದಿನ ಜೀವನೇ ಹೋಯ್ತು. ಬಂದೆ. ಅದೆಲ್ಲ ಹೇಳಿದ್ರೆ ನಾನು ಹೇಗೂ ಬಂದಿದ್ದೀರ. ಹೇಗ ಬಂದಿ? ಈಗ ನಾನು ಹೇಳ್ತೇನೆ, ಹೆಚ್ಚಿಗೆ ಮಾತಾಡೋದು ಬೇಡ. ನೀನ್ ಯಾರು, ಎಲ್ಲಿಂದ, ಯಾಕಾಗಿ, ಪರಿಚಯನ ಕೇಳ್ಬೇಕು. ವಿಷಯ ಇದ್ರೆ ಹೇಳು. ಈಗ ನಾನು ಯಾರಂತ ಗೊತ್ತಾಗಿಲ್ಲ. ಗೊತ್ತಿಲ್ವಾ? ಎಲ್ಲಿಂದ ಪ್ರಾರಂಭಿಸುದು? ಅಮ್ಮನಿಂದ. 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 ಯಾರು? ದೇವಕಿ ಎಲ್ಲವೇ ನನ್ನಮ್ಮ. ದೇವಕಿ ಎನ್ನವೇ ದೇವಕಿ ಎನ್ನವೇ
ಕರೆವರು ಕರೆವರೆಂದನು. ಜೀವಿತದಿ ಕಾಂತಿಯಾಗಿ ನಾವನಕ್ಕೆ ನಿನ್ನಡೆಗೆ ಬಂದೆ. ಜೀವಿತದಿ ಕನ್ಯಾತಿಯಾಗಿ ನಾವನಕ್ಕೆ ನಿನ್ನಡೆಗೆ ಬಂದೆ. ಭಾವಕಿಯೇ ಭಾವಕಿಯೇ ನೀನಾರು ಎನ್ನುವದ ಸಾವಧಾನದಿಂದ ಬೇಳು. ಜೀವಿತದಿ ಗಂಗಾಧಿಯಾಗಿ ನಾ ವನಕ್ಕೆ ನಿನ್ನೆಡೆಗೆ ಬಂದೆ. ದೇವಕಿ ಎನ್ನವ್ವೆ ಜನಕನು ಶೌರ್ಯನು ವಾಸುದೇವನೆಂದು ಕರೆವರು ಎನ್ನನು. ಜೀವಿತದಿ ಕನ್ಯಾತಿಯಾಗಿ ನಾವನಕ್ಕೆ ನಿನ್ನೆಡೆಗೆ ಬಂದೆ. ಜೀವಿತದಿ ಕನ್ಯಾತಿಯಾಗಿ ನಾವನಕ್ಕೆ ನಿನ್ನೆಡೆಗೆ ಬಂದೆ. ಭಾವಕಿಯ ನೀನಾರೆನುವದ ಸಾವಧಾನದಿಂದ ಬೇಳು. ಜೀವಿತದಿ ಕನ್ಯಾತಿಯಾಗಿ ನಾವನಗೆ ನಿನ್ನಡೆಗೆ ಬಂದೆ. ಭಾವಕಿ ನೀನಾರು ಎನ್ನುವದ ಸಾವಧಾನದಿಂದ ಬೇಳು. ದೇವಕಿ ಎಲ್ಲವೇ ಜನಕನು ಶೌರ್ಯನು ವಾಸುದೇವನೆ ಕರೆವರು ಎನ್ನನು. ಎಲ್ಲಿಂದ ಪ್ರಾರಂಭ ಮಾಡುವುದು? ಎಲ್ಲಿಂದ ಪ್ರಾರಂಭ ಮಾಡುವುದು? ಅಲ್ಲ ಎಲ್ಲಿಂದ ಅಂತ ನಿಗಡಿ ಮಾಡಿದ್ದೀರಿ? ನೀವೆಲ್ಲಿ ನಿಲ್ಲಿಸಿದ್ದೀರಿ? ನಾವು ತಂದೆ ತಾಯಿ ಯಾರಂತ ಕೇಳಿದೆ ನಾನು. ಅಮ್ಮನಿಂದಲೇ ಪ್ರಾರಂಭಿಸುವ. ಅಮ್ಮನಿಂದ ಪ್ರಾರಂಭಿಸುವ. ಜನನಿದ್ದಾನೆ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ತನ್ನರು. ರಟಟ ರಟಟ ಟ್ಯಾಂಕ್. ಶಾಬಾಸ್. ಅಬ್ಬಸ್ ಅದೇ ಅದಿನ ಮಾವ. ನನ್ನಮ್ಮ ಹಾ. ದೇವಕಿ ದೇವಿ ಅವೇ 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 ಇಬ್ಬರ ಒಂದೇ ಮತ್ತೆ ನನ್ನಮ್ಮ ದೇವಕಿ. ಓ ದೇವಕಿ ನಿನ್ನಮ್ಮ. ಹೌದು. ಹಾ. ನನ್ನ ಜನಕ ಜನಕ ಶೌರಿ. ಚೌರಿ ಚೌರಿ ಇವಳಿಗೆ ಸ್ವಲ್ಪ ಬೇಕೆ ಕಡಿಮೆ ಆಯ್ತು. ಕಡಿಮೆ ಆಯ್ತು. ಯಾರಿಗೆ? ಜಡೆ ಹಾಕಲಿಕ್ಕೆ ನಿನಗೆ. ಹೌದು. ಅದು ತೆಗೆದ್ರೆ ಬೋಲ್ ಮಂಡೆ. ಅದು ನಿನ್ನದು. ನನ್ನ ಅಪ್ಪನ ಹೆಸರು ಆ ಜನಕ
ಹೌದೌದು. ನನ್ನ ಹೆಸರು ಹಲವಾರು ಹೆಸರುಗಳಿದೆ. ಹೇಗೆ? ಅಚ್ಯುತ, ಹಾ. ಅನಂತ, ಕೇಶವ, ಮಧುಸೂದನ, ದಾಮೋದರ, ಆ ಬಳಿಕ ಶ್ರೀನಿವಾಸ, ಬಾಲಾಜಿ, ವೆಂಕಟರಮಣ ಹೀಗೆಲ್ಲ ನಮ್ಮನ್ನು ಕರೀತಾರೆ. ಹೇಗೆ? ಇನ್ನೊಂದು ಹೊಸ ಹೆಸರಿನಲ್ಲಿ ಪ್ರೀತಿಯ ಹೆಸರಿನಲ್ಲಿ ಕರೀತಾರೆ. ಹೇಗೆ? ನಾನು ವಾಸುದೇವ, ವಾಸುದೇವ, ನೀನು ಯೇಸುದೇವ. ಮತ್ತೆ ಇಲ್ಲಿ ಯಾಕೆ ನಿಂತದ್ದು ಪುಣ್ಯಾತ್ಮ? ವಾ, 3 ದಾರಿ ಅಲ್ಲಿಗೆ ಹೋಗು. ಎಂತದದು? ಹೇಳಿದ್ಯಲ್ಲ. ಹಾಗಲ್ವೇ? ಮತ್ತೆಂತದ್ದು? ಅವನ ಹೆಸರು ಸುದೇವ ಅಂತ. ನಾನು ಎಲ್ಲಿಯಾದ್ರೂ ಹೋಗುವಾಗ ಏ ಸುದೇವ ಏ ಸುದೇವ ಅಂತ ಕರೆಯುವುದು. ಹಾ. ಅದು ಏ ಸುದೇವ ಅಂತ ಹೋಗಿ ಏ ಸುದೇವ ಆಯ್ತು. ಇದು ಮತ್ತೆ ಹೀಗೆ ಮಾಡಿದ್ದೇನೆ. ಅದೆಂತದ್ದು? ಪ್ರಪಂಚ ಒಳಗೊಂದು ವಿಶಾಲವಾಗಿ ಉಂಟು, ಅದರ ಒಳಗೆ ಬನ್ನಿ ಅಂತ. ಒಳಗೊಂದು ಹೊರಗೊಂದಿಲ್ಲ, ಬಿಚ್ಚಿದ ಹೃದಯ. ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಬಹುದು. ವಾಸುದೇವ ಅಂತ ನನ್ನನ್ನು ಕರೀತಾರೆ. ಹಾಗಿದ್ರೆ ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ನಾನು ಬೆಳೆದೆ. ನಿನ್ನಲ್ವಾ? ಅದು ಹೇಗೆ ಗೊತ್ತಾ? ನಿನ್ನಲ್ವಾ ಪ್ರಾಯ ಬಂದದ್ದು? ಹೌದೌದು. ಎಂತದ್ದು? ಬೆಳಿಗ್ಗೆ ಪ್ರಾಯ ಬಂದದ್ದು. ಇಲ್ಲಿ ಅಲ್ವಾ? ಇಲ್ಲಿ ಮೂಗಿಂದ ಕೆಳಗೆ ಬಂದೆಡೆ ಮೀಸೆ ಎಂಬರು, ಗಂಡೆಂಬ ಗಂಡೆಂಬರು, ಮೀಸೆ ಬಂದರೆ ಗಂಡೆಂಬರು. ಆಮೇಲೆ ಆಮೇಲೆ ಎದೆ ಬಂದರೆ ಎಣ್ಣೆಂಬರು. ಅದಕ್ಕೆ ಅದಕ್ಕೆ ಎಷ್ಟು ನಾಚಿಗೆ ಅಂತ. ಎಂತದ್ದು? ಪ್ರಾಯ ಬಂದಂತಹ ನನಗೆ ನಿನಗೆ ಮುಂದೆ ಅದು ಗೊತ್ತಿಲ್ಲ ಅಲ್ಲ? ಪ್ರಾಯ ಬಂತಲ್ಲ, ಪ್ರಾಯ ಬಂತಲ್ಲ, ಪ್ರಾಯ ಬಂದಂತ ನನಗೆ ಮದುವೆ ಆಗ್ಬೇಕು ಬೇಡುವ? ಬೇಡವಾ? ಅದಕ್ಕೆ ನಾನೇನ್ ಮಾಡ್ಬೇಕು? ಹೆಣ್ಣು ಬೇಕೋ ಬೇಡುವ? ಬೇಕು. ಎಲ್ಲಿದ್ದಾಳೆ? 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 ಮುಂದಿದ್ದಾಳೆ. ಹೇಯ್! ನಿನ್ನ ಹೆಂಡತಿ ನಿನ್ನ ಎದುರುಗಡೆ ಇರ್ತಾಳೆ ಪುಣ್ಯ. ಹಿಂದೆ ಇದ್ದಾಳೆ. ಹಿಂದೆ ಇರ್ಬಹುದು. ಹಿಂದೆ ಇದ್ದಾಳೆ. ಹಾಗಾಗಿ ಅಷ್ಟು ಸುಲಭ. ಅನ್ಯಾರ್ಥಿಯಾಗಿ ನಾನು ಬಂದದ್ದು. ಈಗ ಹೇಳು, ನೀನು ಯಾರು? ಅಪ್ಪ ಅಮ್ಮ ಬಂದು ಬಳಗ ಊರು ಕೇರಿ ಯಾವುದು ಹೇಳು? ನೀನು ಪರಿಚಯ ಕೇಳಿಸ್ತಾ ಇದ್ದೇನೆ. ಹೌದು, ನಮಗಾಗಿ ಅಲ್ಲ, ಅವ್ರು ಕೇಳಿದ್ದಲ್ಲ, ಅದಕ್ಕೋಸ್ಕರ. ಹೇಳೆ. ಜರಗತೋಂಡ ದೇಶಾಧಿಪತಿ ಆಕಾಶರಾಯ ಆಕಾಶರಾಯ ಜರಗತೋಂಡ ದೇಶಾಧಿಪತಿ ಆಕಾಶರಾಯ 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 ನನಗೆಯಾಗಿ ಹೆಣ್ಣು ಪದ್ಮಾವತಿ ಆಕಾಶರಾಯ ನನಗೆಯಾಗಿ ಹೆಣ್ಣು ಪದ್ಮಾವತಿ ಎನ್ನುವರೆನ್ನ ಜನಪದದುಳು ವನಿತೆಯೊಡನೆ ಇನಿತು ನೀನು ಎನ್ನುವರೆನ್ನ ಜನಪದದುಳು ಪದ್ಮಾವತಿ ಎನ್ನುವರೆನ್ನ ಜನಪದದುಳು ವನಿತೆಯೊಡನೆ ನಿನಿತು ನೀನು ಮನಕ್ಕೆ ಬಂದ ತೆರದಿ ನುಡಿಯ ನಿನಿತು ನಾಚಬೇಕೆ ಮನವು ವನಿತೆಯರೊಡನೆ ಎನ್ನಿತು ನೀನು ಮನಕ್ಕೆ ಬಂದ ತೆರದಿ ನುಡಿಯ ನಿನಿತು ನಾಚಬೇಕೆ ಮನವೋ ಜನಕತೋಂಡ ದೇಶದಧಿಪತಿ ಆಕಾಶರಾಯ ನನಗೆಯಾಗಿ ನೀನು ಪದ್ಮಾವತಿ ಆಕಾಶರಾಯ ಅನುಗೆಯಾಗಿ ನೀನು ಪದ್ಮಾವತಿ ಪದ್ಮಾವತಿ ಅಯ್ಯ, ಬಸ್ಸನ್ನು ಕೇಳ್ತಾ ಇದ್ದಿ. ಹೌದು. ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಗೊತ್ತಾಗಿಲ್ಲ. ಎಲ್ಲಿಂದ ಆಗ್ತದೆ ಅಲ್ಲಿಂದಲೇ ಮಾಡು. ನಿಲ್ಲಿಸಿದಲ್ಲಿ ನಾವು ಅಲ್ಲಿ ಅಮ್ಮನಿಂದ ನಿಲ್ಲಿಸಿದ್ದೇವೆ. ನಮ್ಮದಪ್ಪ. ಅಪ್ಪ ಮೊದಲು. ಹೌದಾ? ಹೌದು. ಯಾರು ನಿನ್ನಪ್ಪ? ನನ್ನಪ್ಪ ಇವತ್ತೊಂದು ಪರೀಕ್ಷೆ. ಪರೀಕ್ಷೆಯ? ಹೌದು. ಪರೀಕ್ಷೆ ಆಗ್ಲೇಬೇಕು ಸದ್ಯದ ಪರಿಸ್ಥಿತಿಯಲ್ಲಿ. ಬೇಗ ಮಾಡಿ. ಬಿಟ್ಟ ಸ್ಥಳ ತುಂಬಿಸಬೇಕು. ತುಂಬಿಸುವ. ಖಂಡಿತವಾಗಿ ಅಲ್ಲ? ಖಂಡಿತ ತುಂಬಿಸುವ. ನಾನು ಹೇಳ್ದೆ ಅರ್ಥ ಆಗ್ತದಲ್ಲ? ಅರ್ಥ ಆಗುವ ಹಾಗೆ ಹೇಳಿಕೆ ಬರ್ತದೆ. ಪಾಠ 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 ಪಾಠನೇ ಉತ್ತಮ. ನನ್ನಪ್ಪ ಮೇಲೆ ನೋಡು. ಅಪ್ಪ 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 ಶ್ರೀನಿವಾಸನ ಬಾವಿ ಮಾವಯ್ಯನವರೇ, ನೀವು ಅಕಾಲದಲ್ಲಿ ಸ್ವರ್ಗಸ್ಥರಾಗಿದ್ದಕ್ಕೆ ನಾವು ವಿಷಾದಿಸುತ್ತೇವೆ. ನಿಮಗೆ ಇಲ್ಲಿಂದಲೇ ಭಾಷಾಂಜಲಿ ಚರಮಾಂಜಲಿ. ಕೊಡವಂತವರಿಗೆ. ಅವ್ರು ಅಷ್ಟು ಬೇಗ ಹೋದ್ರೆ ನಿನ್ನ ಮಾವ? ನಿನ್ನ ನೀನಲ್ವೇ ಹೇಳಿದ್ದು?
ನಾನು ಹೇಳಿದ ಪರೀಕ್ಷೆ ಅಂತ ಹೇಳಿ. ಅಪ್ಪ ಮೇಲಂತ ಹೇಳಿದಲ್ವಾ? ಮೇಲೆ ತೋರಿಸಿ ಗೊತ್ತಾ ಏನಂತ ಗೊತ್ತಾಗುದಿಲ್ಲ. ಇಲ್ಲ. ಮೇಲೆ ಸರಿ ನೋಡಿ ಏನು ಕಾಣ್ತಾ ಉಂಟು? ಏನು? ಎಂತದ್ದು? ಆಕಾಶ. ಆಕಾಶ. ಹೌದು. ಅದಕ್ಕೆ ರಾಯ ಸೇರಿಸು. ರಾಯನ ಅಭಿನಯ ಮಾಡ, ರಾಯನದ್ದು ಅಭಿನಯ ಮಾಡು. ಹಾ, ಅದು ಮಾಡ್ಬೇಕಿತ್ತು. ಮತ್ತೆ ಮೇಲೆ ಹೇಳಿ ಅಂತ ಆಕಾಶ, ಹೇಳಿದ್ರೆ. ಆಕಾಶಕ್ಕೆ ರಾಯ ಯಾರು? ರಾಯ ಯಾರು? ಗಿಡುಗ. ಗಿಡುಗ. ಹಾಗಲ್ವಾ? ನಿನ್ನಪ್ಪ ಗಿಡುಗನ. ನನ್ನಪ್ಪನ ಯೋಗ್ಯತೆ ಹೆಸರು ಆಕಾಶರಾಯ ಎನ್ನುವುದಾಗಿ. ಆಕಾಶ ರಾಯ. ನನ್ನಮ್ಮ. ಅಮ್ಮ ಬೇಕಾ? ಅಮ್ಮ ಅಮ್ಮ. ಯಾರು? ಅಮ್ಮ 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 ಅಮ್ಮ. ಅಯ್ಯೋ ಪಾಪ, ಇವರಲ್ಲಿ ಕಟ್ಟಿಗೆ ಇಲ್ಲ ಎನ್ನುವ ಕಾರಣಕ್ಕೆ ಇವರ ಅಮ್ಮನನ್ನು ಊತಾಕಿದ್ದಂತೆ. ನಿನ್ನ ಕಪಾಳ ಕೊಡ್ತೇನೆ. ಹಾಗಲ್ವಾ? ಮತ್ತೆ? ಕೆಳಗೆ ಏನು ಕಾಣ್ತಾ ಉಂಟು? ಏನು? ಭೂಮಿ ತಾಯಿ ನನ್ನ ತಾಯಿ. ಓ ಭೂತಾಯಿ. ಎಂತದ್ದು? ನಿನ್ನ ಅಮ್ಮ ಭೂತಾಯಿ. ಭೂಮಿ ತಾಯಿ. ಭೂಮಿ ತಾಯಿ. ಧರಣಿ ದೇವಿ ಎನ್ನುವುದಾಗಿ ಅವರ ಯೋಗ್ಯತೆ ಹೆಸರು. ಹೌದಾ? ಆಕಾಶರಾಯ ಮತ್ತು ಧರಣಿ ದೇವಿಯರ ಹಾ. ಏಕಮಾತ್ರ ಸುಪುತ್ರಿ ನಾನು. ನಿನ್ನ ಹೆಸರು ಹೇಗೆ? ಎಲ್ಲರಂತೆ ನಾನಲ್ಲ. ಮತ್ತೆ ನನ್ನ ಹೆಸರು ಹಾ, ಕೈ ಇದ್ದಲ್ಲ? ಅಲ್ಲ. ಮತ್ತೆ ಎರಡು ಕೈ. ಹಾಗಲ್ಲ. ಅಣಬೆ. ಅಣಬೆ. ಅದರ ಪರಿಚಯ ಮಾತ್ರ ಒಂದು ಹೂವಿನ ಪರಿಚಯ ಇಲ್ಲ ನನಗೆ. ಹೀಗೆ ಎಂತದು ಹೂ? ಯಾವುದು ಹೂ? ಪದ್ಮಾವತಿ ಎನ್ನುವುದಾಗಿ. ಹೇಗೆ? ಧೂಮಾವತಿ. ನನ್ನ ಹೆಸರು ಇನ್ನೊಮ್ಮೆ. ಪದ್ಮಾವತಿ. ಧೂಮಾವತಿ. ಏ ಇಕಣ. ಎಂತದು? ಇಕಣ. ಈಕಣ. ನಿನ್ನ ಹೆಸರು ಹೇಗೆ ವಣ? ಎಂತದು? ಎಂತದು? ಎಂತದು ಹೇಳುವನ? ನಿನ್ನ ಹೆಸರು ಹೇಗೆ ವಣ? ಹೆಸರು ಹೆಸರು ಹೇಗೆ ವಣ? ವನ. ಇಂದಿರಾ. ಇಂಡಿಯಾ. ಇಂದಿರಾ. ನನ್ನ ಹೆಸರು ಬೇಕಾ? ಶ್ರೀಲತಾ. ಇಂಡಿಯಾ ಶ್ರೀಲಂಕಾ. ಇಂದಿರಾ ಶ್ರೀಲತಾ ಎನ್ನುವುದಾಗಿ. ಇಂದಿರಾ ಶ್ರೀಲಂಕಾ ಹಾಗೆ ಅಲ್ಲ, ನನಗೆ ಪದ್ಮಾವತಿನ ಹೆಸರು ಬರೋದಕ್ಕೆ ಬಲವಾದ ಕಾರಣ ಅಲ್ಲಿದ್ದದನ್ನು ಮದುವೆ ಆದ್ರೆ ನಿನಗೆ ಬೇಗ ಬರ್ತದೆ. ಅಯ್ಯೋ ದೇವ. ನನ್ನ ಹುಟ್ಟೆ ವಿಚಿತ್ರವಾದದ್ದು. ವಿಚಿತ್ರ? ಹೌದು. ಹಾ. ತಂದೆ ತಾಯಿ ಮದುವೆ ಆಗಿದ್ದು ಎಷ್ಟು ವರ್ಷಗಳು ಕಳೆದು ಹೋಯ್ತಂತೆ. ಹಾ. ಸಂತಾನ ಆಗ್ಲೇ ಇಲ್ಲ. ಅಯ್ಯೋ ಪಾಪ. ಆವಾಗ ನಾರದರು ಬಂದ್ರು. ಹಾ. ಪುತ್ರ ಕಾಮೇಶನ್ನು ಮಾಡೋದಕ್ಕೆ ಹೇಳಿದ್ರಂತೆ. ಹಾ. ಹಾಗೆ ನನ್ನಪ್ಪ ಚಿನ್ನದ ನೇಗಿಲಿಂದ ಉಳುವಂತ ಸಂದರ್ಭದಲ್ಲಿ ಚಿನ್ನದ ನೇಗಿಲ. ಚಿನ್ನದ ನೇಗಿಲು ಎಂತದು ಬರ, ಅದರ ತುದಿಗೆ ಒಂದಿಷ್ಟು ಒಪ್ಪದ್ದು ಸಿಕ್ಕಿಸಿ ಚಿನ್ನದ ನೇಗಿಲು ಅಂತ ಅವರು ಅದು ನಿನ್ನ ಅಪ್ಪ ಮಾಡಿದ ಹಾಗೆ. ಚಿನ್ನದ ಕ್ರಯಕ್ಕೆ. ಏನು ನಿನ್ನ ಅಪ್ಪನಾಗಿ ಭಿಕಾರಿ ಅಂತ ವಿಕಾರದ ಭಾವಿಸಿದ್ಯಾ? ಹೌದಾ? ಹಾಗೆ ಉಳುವಾಗ ಪೆಟ್ಟಿಗೆಯನ್ನು ಮನೆಗೆ ತಾಗಿತ್ತಂತೆ. ಹಾ, ಪೆಟ್ಟಿಗೆ. ಸಾಮಾನ್ಯ ಪೆಟ್ಟಿಗೆ ಅಲ್ಲ, ಹಾ. ಬಂಗಾರದ ಪೆಟ್ಟಿಗೆ ಅದು. ಬಂಗಾರ. ಹಾಗೆ ತೆಗೆದುಕೊಂಡು ಬಂದು ಅರಮನೆಯಲ್ಲಿ ಇಟ್ರು. ಹಾ. ಹಾಗೆ ಮರುದಿವಸ ಬಾಗಿಲನ್ನು ತೆರೆದಾಗ ಹಾ. ಇಬ್ಬನಿ ಕರಗಿತು. ಹಾ. ಮುದುಡಿದ ತಾವರ ಅರಳಿತ್ತು. ಅರಳಿದೆ ಅರಳಿದೆ ಮುದುಡಿದ ತಾವರಿ ಅರಳಿದೆ. ಅದರೊಳಗೊಂದು ಶಿಶು ಇತ್ತು. ಶೀಶ. ಶಿಶು. ಯಾವುದರ ಶೀಶ? ಶಿಶು. ಆ ಶಿಶುವೇ ಈ ಶಿಶು. ಆ ಕೂಸೆ ಈ ಕೂಸು. ಆ ಕೋಸು ಈ ಕೋಸು. ಆ ಕೂಸೆ ಈ ಕೂಸು. ಆ ಕೂಸು. ಪದ್ಮದಿಂದ ಆ ಕೂಸು. ಅಯ್ಯೋ ಎತ್ತದ ಪದ್ಮದಿಂದ ಹುಟ್ಟಿದ ಕಾರಣ ನನ್ನ ಹೆಸರು ಪದ್ಮಾವತಿ ಎನ್ನುವುದಾಗಿ. ಪದ್ಮಾವತಿ. ಇನ್ನೊಂದು ಕುಲದೇವಿ ಹೆಸರುಂಟು, ಹೇಗೆ? ಅಲವೇಲು ಮಂಗಮ್ಮ ಎನ್ನುವುದಾಗಿ. ಅಲವೇಳು ಮಂಗಮ್ಮ. ನಿನ್ನ ಅತ್ಯದು ಭಜನೆ ಮಾಡೋದು ಕೇಳಲಿಲ್ವೋ? ಅಲ್ಲಿಗೆ ಬಂದಿದ್ದೇನು? ಕೊಟ್ಟದ್ದು ಹಾಗೆ. ಬಲವಾದ ಕಾರಣ ಇದೆ. ಹಾ. ಮನಸ್ಸಿನ ಬೇಸರ ಕಳೆಯುವುದಕ್ಕಾಗಿ ಸಖಿಯರನ್ನು ಕೂಡಿಕೊಂಡು ವನವಿಹಾರಕ್ಕೆ ಬಂದವಳು ನಾನು. ಎಲ್ಲ ಆಯ್ತು. ಕೋಪಿಸದಿರು ಬರಿದೆ ಎಂದಳು, ಕೋಪಿಸದಿರು. ಕೋಪಿಸದಿರು ಬರಿದೆ ಎಂದಳು, ಸುಂದರಿಯೇ ನಿನ್ನ, ಸುಂದರಿಯೇ ನಿನ್ನ ರೂಪವನ್ನು ಕಂಡ ಕ್ಷಣದೊಳು, ಸುಂದರಿಯೇ ನಿನ್ನ ರೂಪವನ್ನು ಕಂಡ ಕ್ಷಣದೊಳು, ರೂಪವನ್ನು ಕಂಡ ಕ್ಷಣದೊಳು, ಸುಂದರಿಯೇ ನಿನ್ನ ರೂಪವನ್ನು ಕಂಡ ಕ್ಷಣದೊಳು, ಪಾಪಿಯಾದ ಮರನು ಹೆಚ್ಚು ತೆಗೆದು ಶರವ ಎಚ್ಚ, ಪಾಪಿಯಾದ ಸ್ಮರನು ಹೆಚ್ಚು ತಾಪ ತೆಗೆದು ಶರವ ಎಚ್ಚ, ತಾಪವನ್ನು ತಾಳಲಾರೆ ನೀ ಪ್ರೇಮದಲ್ಲಿ ಭರಿಸು ನೀರೇ, ತಾಪವನ್ನು ತಾಳಲಾರೆ ನೀ ಪ್ರೇಮದಲ್ಲಿ ಭರಿಸು ನೀರೇ, ನೀ
ಕಾರಣ ಏನು? ನಾನಲ್ಲ, ಇದಕ್ಕೆ ಕಾರಣ ಒಬ್ಬನಿದ್ದಾನೆ. ಯಾವ? ಅನ್ಯಾಯಗಾರ, ಪಾಪಿಷ್ಟ, ದುರ್ಮಾರ್ಗಿ, ವಂಚಕ, ಕಾಮುಕ. ಅದು ನನಗೆ ಮೊದಲೇ ಗೊತ್ತಾಯ್ತು, ದೊಡ್ಡ ಕಾಮುಕ ಅಂತ ಹೇಳಿ. ಆಚೆ ತೋರಿಸು. ನನ್ನ ಬಗ್ಗೆ ಒಂದು ಅಪಾರ್ಥ ಎಣಿಸಿದರು. ನನ್ನಂತ ಒಬ್ಬ ಸತ್ಯಾತ್ಮ, ನನ್ನಂತ ಒಬ್ಬ ನ್ಯಾಯಾತ್ಮ, ನನ್ನಂತ ಒಬ್ಬ ಧರ್ಮಾತ್ಮ ಕೆಟ್ಟವ ಎನ್ನುವ ಹಾಗೆ ಇವರೆಲ್ಲ ತಿಳ್ಕೊಂಡಾರು. ಅದನ್ನೊಂದು ಬರ್ದು ಫಲಕ ಹಾಕ್ಬೇಕು, ನಾನು ಧರ್ಮಾತ್ಮ ಅಂತ. ಬಹುಶಃ ಅಲ್ಲ, ನೀನು ಬದುಕಿದ್ದೇ ಹಾಗಾಗಿರ್ಬೇಕಲ್ಲ. ನೀನಲ್ವೋ? ನಾನಲ್ಲ. ನಿನಗೆ ದೇಹ ಇಲ್ವಾ? ಮತ್ತೆ ಅಂಗ ಇಲ್ವಾ? ಅನಂಗ. ನೀನು ಅನಂಗನ? ನಾನಲ್ಲ, ಬಿಟ್ಟವ. ಅಂಗ ಇಲ್ಲದ ಒಬ್ಬ ಇದ್ದಾನೆ. ಯಾರ? ಅನಂಗ. ಏನ್ ಮಾಡಿದ? ಮನ್ಮಥ. ಅವನ ಕೈಯಲ್ಲಿ ಕಬ್ಬಿನ ಬಿಲ್ಲು, ಸಿಂಜಿನಿ ದುಂಬಿಗಳ ಹಿಂಡು, ಬತ್ತಳಿಕೆಯಲ್ಲಿ ಪುಷ್ಪಬಾಣ, ಅರವಿಂದ ಅಶೋಕ ಚ್ಯೂತ ನವಮಲ್ಲಿಕ ನೀಲೋತ್ಪಲೆಂಬಂತ ಪಂಚಶರವನ್ನು ತೆಗೆದೆಚ್ಚ. ಎರಡು ಇವನಿಗೆ, ಒಂದು ನನಗೆ. ನಿನ್ಗೇನಾಗಿಲ್ವಾ? ಅಯ್ಯೋ ದೇವ, ಅದು ಹೀಗಾಗಿದ್ದಿ. ಬಾಧೆ ತಡಿಲಿಕ್ಕೆ ಸಾಧ್ಯ? ಯಾವ್ದ್ರದು? ತಿಂದದ್ದ? ಬಾಧೆ, ಬಾಣದ ಆ ಬಾಧೆ. ಬಾಣದ ಉರಿ ಶಮನ ಆಗಬೇಕು ಅಂತಾದ್ರೆ ಅದಕ್ಕೆ? ಸುತ್ತಿ ಬಳಸಿ ಮಾತಾಡುವುದಿಲ್ಲ, ಅಂತರಂಗದ ಅನಾವರಣ ಮಾಡಿ ಹೇಳ್ತೇನೆ. ನಿನ್ನ ನಲಿದೋಳುಗಳಿಂದ ಬಿಗಿಯಾಗಿ ಹೊಲಗು ಖಡಕಿ ರಾತ್ರಿ ಅವಾಚ್ಯ ಮಾತಾಡಬೇಡ, ಹೋಗು ಸುಮ್ಮನೆ ಮೂಲ ತೊಲಗು ಮಡಕಿ ಮಾತಾಡಿದ ಹೆಚ್ಚಿಗೆ ಅಂತ ಭಾವಿಸಿದ ನೀನು? ಹೇಳಿದ್ದೆ ನೀನು? ಮದುವೆ ಆಗಿಂದ ಏನ ಸಾಮಾನ್ಯ ಹೆಣ್ಣು ಭಾವಿಸಿ ನೀನು ನನ್ನನ್ನು? ಅಲ್ಲಪ್ಪ. ಎಲ್ಲರೂ ಹಾಗೆ ನಾನಲ್ಲ. ಹೌದಾ? ನಾನೇ ಬೇರೆ, ನನ್ನ ಕ್ರಮವೇ ಬೇರೆ. ಗೊತ್ತಾಯ್ತಲ್ಲ? ಸಾಮಾನ್ಯಗಳಲ್ಲ ನಾನು. ಆ ಕ್ರಮವನ್ನೇ ಬೆಳೆಸಿಕೊಂಡ್ರೆ ಒಳ್ಳೆದಾಗ್ತೀನಿ. ಗೊತ್ತು ನನಗೆ, ಪರಂಪರೆ ಹಾಗೆ ಬಿಡುವುದಕ್ಕೆ ನಾವು ಸಾಧ್ಯವೇ ಇಲ್ಲ. ಆಕ್ರಮ ಎಲ್ಲ ಮಾತ್ರಕ್ಕೆ, ಎಲ್ಲ ಮಾತ್ರಕ್ಕೆ ಮಾತ್ರ. ಎಲ್ಲ ಮಾತ್ರಕ್ಕೆ ಅವರದ್ದು ಎಲ್ಲ ಮಾತ್ರಕ್ಕೆ ಆಗ್ತದೆ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಎಂತದ್ದು ಹೇಳಿದ್ರಿ ನೀನು? ಮದುವೆ? ಮದುವೆ ನನಗೆ ಮದುವೆ ಆಗಿದೆ. ನನಗೆ ಮದುವೆ ಆಗಿದೆ. ಮಕ್ಕಳು? ಗಂಡ ಹೆಣ್ಣ? ಎರಡು ಗಂಡು. ಉದ್ಯೋಗ? ಒಬ್ಬ ಬರೆಯುವುದು, ಒಬ್ಬ ಬಿಡುವುದು. ಏನು ಮನ್ಮಥದ್ದು ಬ್ರಹ್ಮ? ಹಾಗೆ ಭಾವಿಸಿ. ಆದ್ರೆ ಒಂದೀಗ ಸಮಸ್ಯೆ ಅಂತ. ಸಮಸ್ಯೆ. ಎಂತದ್ದು? ಆ ಇಬ್ಬರು ಮಕ್ಕಳ ಅಮ್ಮ ಬಿಟ್ಟು ಹೋಗಿದ್ದಾರೆ. ಮತ್ತೆ ನಿನ್ನ ಜೊತೆ ನಿಲ್ತಾರದ ಭಾವಿಸಿ. ಮಕ್ಕಳದ್ದು ಒಂದೇ ಹಠ, ಹೇಗೆ ಕೂಗುವುದು? ಅಮ್ಮ, ಬೇಕು. ಅಮ್ಮ, ಅರೆಗಳಿಗೆ ಸೇರಿಸಿ. ಅಪ್ಪ ಹೀಗೆ, ಮಗ ಯಾಕೆ ಹಾಗೆ? ಅವ ಮಗ ಅಲ್ಲ, ನನ್ನ ಮಕ್ಕಳು ಕೂಗುದು ಅಮ್ಮ ಬೇಕು ಅಂತ. ಹಾಗೆ ನನ್ನ ಇಬ್ಬರು ಮಕ್ಕಳ ತಾಯಿಯನ್ನು ಹುಡುಕಿಕೊಂಡು ಬಂದದ್ದು. ನನ್ನ ಬಾವಿ ಮಕ್ಕಳ ತಾಯಿಯನ್ನು ಹುಡುಕಿಕೊಂಡು ಅಲ್ಲ, ನೀನು ಮದುವೆ ಅಂತ ಹೇಳ್ತಿದ್ದಿಲ್ಲ. ಈಗ ನೋಡುವಾಗ ನನ್ನ ಇಬ್ಬರು ಮಕ್ಕಳ ತಾಯಿ ನೀನೇ ಆಗಿರ್ಬೇಕು. ನನ್ನ ಮಕ್ಕಳ ತಾಯಿ ಎಲ್ಲಿದ್ದಾರೆ? ನನ್ನ ಮಕ್ಕಳ ತಾಯಿ ಎಲ್ಲ ಸಭೆ ಆಯ್ತು. ನೀವು ಮದುವೆ ಅಂತ ಹೇಳಿದ್ರಲ್ಲ, ಎಲ್ಲಾದ್ರೂ ಈ ವಿಷಯ ನನ್ನ ಅಪ್ಪನಿಗೆ ಗೊತ್ತಿಲ್ಲ. ಏನ್ ಮಾಡ್ತಾರೆ ಗೊತ್ತುಂಟಾ? ಬೇಡಿ ಬೇಡಿ ಹಾಕಿಸ್ತಾರೆ ಈ ಸಲ. ಹಾಗಂತ ಹೇಳಿದ್ದು ಬೇಡಿ. ಆಕಾಶ ರಾಯ ಮದುವೆಗೆ ಖರ್ಚಿಗೆ ಹಣ ಇಲ್ಲ. ಹೌದು, ಬೇಡಿ. ಹಾಗಲ್ವಾ? ನಿಮ್ಮಿಬ್ಬರ ಕತ್ತಲಗೊಂಡೆ ಹಾಕ್ತಾರೆ, ಜೊತೆಯಲ್ಲಿ ನೀನು ಬೇಕು. ನಿಮ್ಮನ್ನು ಬಂಧಿಸ್ತಾರೆ. ಯಾರು? ಅಣ್ಣ ನೀನು ಏನು ಕೊಡುದು ಈ ಸಲ? ನನ್ನನ್ನು ಬಂಧಿಸಲಿಕ್ಕೆ ಸಾಧ್ಯವಾ? ಸಾಧ್ಯ ಉಂಟು. ಬಂಧಿಸುವುದಿದ್ರು ಭಕ್ತಿಯಿಂದ ಮಾತ್ರ ಬಂಧಿಸಬೇಕು. ಯಾರಿದ್ದಾರೆ? ಹೌದಪ್ಪ. ಎಷ್ಟು ಮಂದಿ ಬಂಧಿಸಲಿಲ್ಲ? ಯಾರೆಲ್ಲ ಬಂಧಿಸಲಿಕ್ಕೆ ನೋಡಿದ್ದಾರೆ? ಭೀಷ್ಮಾಚಾರ್ಯರು, ಭೀಷ್ಮಾಚಾರ್ಯರು, ಹೇಗೆ? ಆಮೇಲೆ ಚಂದಗೋಪ. ಹೇಗೆ ಹೇಗೆ ಅಂತ ಹೇಳು. ಹೇಗೆ ಬಂಧಿಸಿದೀವ ನಾನು? ಭಕ್ತಿ ಎನ್ನುವಂತಹ ಪಾಶವನ್ನು ಹಾಕಿ ಇವ ಅದಕ್ಕೆ ಒಳಗಾಗಿ ಪರವಶನಾಗಿ ಅವರಿಗೆ ಒಲಿದ ಕಾರಣದಿಂದ ಅವರಿಗೆ ಬಂಧಿಸುವುದಕ್ಕೆ ಸಾಧ್ಯವಾಯಿತು. ಬಿಟ್ರೆ ಭಾವಬಂಧನ. 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 ನಿನ್ನದು ಬಾ ಬರ್ಲಿ, ಇನ್ನು ನೋಡುವ. ಭಾವಬಂಧನ ಹಾಗೆ ಮಾತ್ರ ಬಂಧಿಸಬೇಕು. ಹಾಗೆ ನೀನು ಮಾತಾಡಿದ ಹೆಚ್ಚಿಗೆ ಆಯ್ತು. ಏ ಸಕ್ಕರೆ, ಏನು ಎಂತದೆ ನೋಡುದು? ನೋಡುದು ತೆಗೀರಿ. ಸಖಿ, ಇಂತಹ ವಿಚಿತ್ರ ಘಟನೆ ನಡೆದು ಹೋಯಿತು. ಏನಾಯ್ತು? ಕಲ್ಲು ಬಿಸಾಡಿದ್ದು ನಾವು ಅವರಿಗೆ ಅಂತ ಹೇಳಿ, ಕುದುರೆಗೆ ತಾಗಿ ಕುದುರೆ ಸತ್ತು ಹೋಯಿತು. ಹೌದು. ಯಾಕೋ ಏನು ಏನಾಗುತ್ತೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ವಿಷಯವನ್ನು ಯಾರಲ್ಲಿ ಹೇಳುದು ಬೇಡ. ಆದಷ್ಟು ಬೇಗನೆ ಅಂತ ಹರಿಯುವಲ್ಮೇ ಕದೀನಿ ತೊರೆದೆನ್ನ ಪಾನವ ಸರಸಿದ ಮುಖಿ ಪದ್ಮಾವತಿಯ ವಿರಹ ಸಂತಾಪದೊಳೊರಗಿದ ಮುದುಕಿಟ್ಟು ವಿರಹ ಸಂತಾಪದೊಳೊರಗಿದ ಮುದುಕಿಟ್ಟು ಸ್ಮರಿಸುತ್ತ ಚೆಲುವ ಮಾನಿನಿಯ
ಅಭಿಷೇಕ ಮಾಡ್ತೇನೆ ನನ್ನ ಮಗಗಿತ್ತು ನನ್ನಲ್ಲಿ ಮಾತಾಡಲಿ ಸ್ವಾಮಿ. ಏನಪ್ಪ ನೋಡು, ಕಣ್ಣು ಬಿಟ್ಟು ನೋಡು ಮಗನೇ, ನಿನ್ನ ತಾಯಿ ಬಂದಿದ್ದಾರೆ. ಮಗನೇ ಏನಾಯ್ತು ಮಗನಿಗೆ? ಇವತ್ತ ಏನಾಯ್ತು ಮಗನಿಗೆ? ಅಮ್ಮ ಯಾಕೆ ಮಲಗಿದೆ ಮಗ? ಊಟ ಮಾಡಲಿಲ್ಲ, ತಿಂಡಿ ತಿನ್ನಲಿಲ್ಲ, ಹಣ್ಣಪ್ಪ ತಿನ್ನಲಿಲ್ಲ, ಹಾಲು ಕುಡಿಲಿಲ್ಲ, ಏನಾಗಿದೆ ನಿಂಗೆ? ಏನನೆಂಬಿ ಬಕುಳ ದೇವಿದು ಮಾನದ ಹದನಗಳ ಏನನೆಂಬಿ ಬಕುಳ ದೇವಿದು ಮಾನದ ಹದನಗಳ ಕಾನನದಲ್ಲಿ ಮೃಗ ಬೇಟೆಯೊಳಿರುತ್ತಿರೆ ಕಾನನದಲ್ಲಿ ಮೃಗ ಬೇಟೆಯೊಳಿರುತ್ತಿರೆ ಮಾಲಿನೆಯೋರ್ವಳು ಮನದೊಳಗಿದ್ದಳು ಏನನೆಂಬೆ ಬಕುಳ ದೇವಿದು ಮಾನದ ಹದನಗಳ ದೇವಿ ತಾಯೇ, ಮಾತೃ ಹೃದಯ ಎಂತದ್ದು ಎನ್ನುವುದನ್ನು ನಿನ್ನನ್ನು ಕಂಡು ನಾನು ಚೆನ್ನಾಗಿ ಅರ್ಥವಿಸಿಕೊಂಡವ. ನಾ ಏನನ್ನು ತಿನ್ನದೇ ಇದ್ದರೂ ಯಾವ ಕಾಲದಲ್ಲೂ ನೀ ಏನನ್ನೂ ಸ್ವೀಕರಿಸುವವನೇ ಅಲ್ಲ. ಹೌದು ಮಗ. ನಾ ಮೊದಲು ಹಾಲು ಕುಡಿದ್ರೆ ಆ ಬಳಿಕ ಬಂದು ನೀ ಕುಡಿಯುವವನು. ನಾ ಉಂಡ ಬಳಿಕವಷ್ಟೇ ನೀ ಉಣ್ಣುವುದಕ್ಕೆ ತೊಡಗುವವನು. ಹೌದು. ಆದರೆ ಹಗಲು ಹೊತ್ತಿನಲ್ಲಿ ಮಲಗಿದಂತ ನನ್ನನ್ನು ಕಂಡು ಎಬ್ಬಿಸುವುದಕ್ಕೆ ನಾನಾ ಪ್ರಯತ್ನ ಮಾಡಿದೆ ಅಲ್ಲಮ್ಮ. ಅಮ್ಮ ಯಾಕೆ ಮಗ ಏನಾಯ್ತು? ಪಾಯಸ ತಂದೆಯ ತಾಯೇ? ಹೌದು ಮಗ. ಹಣ್ಣು ಹಂಪಲನ್ನು ಬದಿಯಲ್ಲಿ ಇರಿಸಿದೆಯಾ? ಹಾಗೆ ಉಂಟು. ಯಾವುದು ಬೇಡ ಅಮ್ಮ. ಯಾಕೆ ಮಗ ಉಂಟು? ಹಸಿವಿದ್ದರೆ ತಾನೇ ಉಣ್ಣುವುದು. ಹೌದಾ? ಹಸಿವು ಇಲ್ಲ, ಯಾಕೆ ಮಗ? ಕೃಷಿ ಮೊದಲೇ ಇಲ್ಲ. ನಿನ್ನಿಂದಲೇ ಶುಭಾಶೀರ್ವಾದವನ್ನು ಪಡೆದು ಮೃಗಬೇಟೆಗಾಗಿ ಕಾನನವನ್ನು ಸೇರಿದವ ನಾನು ಸತ್ಯ. ಹೌದು. ಮೃಗಬೇಟೆಯೇನೋ ಆಡಿದೆವು. ಆ ಬಳಿಕ ಅಂತ್ಯದೇರನ ನೂತನವಾದಂತಹ ಸೃಷ್ಟಿಯಂತೆ ಭಾಸವಾಗುವ ತರುಣಿಯೋರ್ವಳನ್ನು ಕಾರಣ ಮಧ್ಯದಲ್ಲಿ ಕಂಡವನಿದ್ದೇನೆ ತಾಯಿ. ಹೌದು ಮಗ. ಯಾರು ಏನು ಎತ್ತ ಅಂತ ವಿಚಾರಿಸಿದವಾಗ ತಿಳಿಯಿತು. ಯಾರಂತೆ? ಆಕಾಶರಾಯನ ಮಗಳಂತೆ, ಪದ್ಮಾವತಿಯಂತೆ. ಹೌದಾ? ಏನು ಅಂದ, ಏನು ಚಂದ. ಅಮ್ಮ ಏನಪ್ಪ? ಏನ ನುಸುರಲ್ಲಿ ಮಾನಿನಿಯ ಚೆಲುವಾನನದ ಪರಿಯ ಮದಗಜ ಯಾನೆ ಕೋಕಿಲ ಗಾನೆ. ಆ ಚೆಲುವಿನ ಸಿರಿಯನ್ನು ಕಂಡಾಗ ಮತ್ತುಡು ಸೇನೆ ಅಧಿಪತಿ ಬಾನ ತ್ಯಜಿಸುತ್ತ ನಿತಂಬಿನಿಯ ನಿಟಿಲ ನೇತ್ರದಿ ತಾನೇ ನೆಲೆಸುತ್ತ ಸಾನು ರಾಗದಿ ಪೂರ್ಣ ಕಳೆಯ ಸೆಯುವ ಹಾಗೆ ಭಾಸವಾದನು. ಅಮ್ಮ ಮಗ ಏನ್ ಮಗ? ಉಣ್ಣದಿರುವುದಕ್ಕೆ ಹಸಿವಾಗದಿರುವುದಕ್ಕೆ ಕಾರಣ ಅವಳೇ ತಾಯೇ. ಅವಳೇ ಅಮ್ಮ. ನಾ ಅವಳ ವಶದಲ್ಲಿ ಬಿದ್ದು ಹೋಗಿ ಆಯಿತು. ಅಮ್ಮ ಅಮ್ಮ ನನಗೊಂದು ಉಪಕಾರ ಮಾಡುತ್ತೀಯ? ನನಗೊಂದು ಉಪಕಾರ ಮಾಡುತ್ತೀಯ? ಏನು ಕಂದ? ನಾನು ಮದುವೆ ಅಂತ ಆಗುವುದಿದ್ರೆ ಅವಳನ್ನೇ ಅಮ್ಮ, ನನಗೆ ಅವಳನ್ನು ಮದುವೆ ಮಾಡಿಸ್ತೀಯ? ಮದುವೆ? ಏನ್ ಮಗ ನಿನ್ನ ಮಾತು? ಏನಮ್ಮ? ಅವಳು ಶ್ರೀಮಂತರು, ನಮಗೆ ಒಪ್ಪತ್ತು ತಿನ್ಲಿಕ್ಕೆ ಗತಿ ಇಲ್ಲ ಮಗನೇ. ಅವಳನ್ನು ಮದುವೆ ಆಗುವುದಕ್ಕೆ ಸಾಧ್ಯ ಉಂಟ ಕಂದ? ಮಗನೇ ಅಮ್ಮ ಬೇಡ ಮಗನೇ, ಅದೆಲ್ಲ ಆಗ್ಲಿಕ್ಕಿಲ್ಲ, ಆಗುವ ವಿಚಾರವಲ್ಲ ಮಗ. ದಿನ ದಿನ ನೀ ನನ್ನನ್ನು ಎಚ್ಚರಿಸುತ್ತಿದ್ದು ಹಾಗೆ. ಮಗನೇ, ನಾ ಕೇಳಿದೆಲ್ಲವನ್ನು ನೀ ಅನುಗ್ರಹಿಸುತ್ತಾ ಇದ್ದವ. ನಿನ್ನ ಕಲ್ಯಾಣೋತ್ಸವವನ್ನು ಕಾಣುವಂತ ಸುಯೋಗ ನನಗೆ ಯಾವಾಗ ಒದಗಿ ಬರುತ್ತದೆ ಮಗನೇ ಎನ್ನುವ ಹಾಗೆ ಇಂದು ಆ ಯೋಗ ನಮ್ಮ ಪಾಲಿಗೆ ಬಂದಿದೆ. ನೀನು ಬೇಡ ಅಂತ ಹೇಳುತ್ತಲ್ಲ. ಹೌದು ಮಗ, ನಿನ್ನ ಮಾತು ಕೇಳುವಾಗ ಖುಷಿ ಆಯ್ತು. ಆದ್ರೆ ಖರ್ಚು ಮಾಡ್ಬೇಕಲ್ಲ ಮಗನೇ. ಮದುವೆಗೆ ಬೇಕಾದಷ್ಟು ಖರ್ಚುಂಟಲ್ಲ. ಏನಾದ್ರೂ ಇಲ್ಲೂ ಅಮ್ಮ ಮಾಡಿಟ್ಟದ್ದು? ಅಯ್ಯೋ ಮಗ, ನಾನು ಎಲ್ಲ ಇದ್ದದ್ದು ನಿನಗೆ ತಿನ್ನುವುದಕ್ಕೆ ತಂದು ಕೊಡ್ತೇನೆ ಮಗ. ಮತ್ತೆಲ್ಲಿ ನಾನು ಇಟ್ಟುಕೊಳ್ತೇನೆ. ನಾವಿರುವಂತ ಈ ಸ್ಥಿತಿ ಬಡತನ. ಬಡತನದ ಬೇಗುದಿಯಲ್ಲಿ ನಾವಿದ್ದೇವೆ ಅಮ್ಮ. ಶ್ರೀಮಂತ ಮನೆಯ ಹೆಣ್ಣನ್ನು ಸೊಸೆಯನ್ನಾಗಿಸಬೇಕು ಎನ್ನುವಂತ ತವಕ ನಿನಗಿಲ್ವೇ ತಾಯಿ? ಇದೆ ಮಗ. ಹಾಗಾದ್ರೆ ಆದ್ರೆ ಮದುವೆ ಆಗುದು ಬೇಕಲ್ಲ ಮಗನೇ ಖರ್ಚಿಗೆ. ಶ್ರೀನಿವಾಸ ಕಲ್ಯಾಣ ಹಾಗೆ ಆಗಕೂಡದು. ಬಹು ವಿಜೃಂಭಣೆಯಿಂದ ಆಗಬೇಕು ಅಂತಾದ್ರೆ ಮದುವೆಗೆ ಬೇಕಾದಂತಹ ವೆಚ್ಚದ ವ್ಯವಸ್ಥೆ ಅಲ್ವಾ? ಆ ಕುರಿತಾಗಿ ಯಾವ ಚಿಂತೆಯೂ ನಿನಗೆ ಬೇಡ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾ ಮಾಡುತ್ತೇನೆ. ಆದ್ರೆ ನಿನ್ನಿಂದ ನನಗೊಂದು ಮಹದುಪಕಾರ ಆಗಬೇಕು. ಏನ್ ಮಗ? ಆಕಾಶರಾಯನ ಬಳಿಗೆ ಹೋಗಬೇಕು. ಒಂದು ಸಂಧಾನವನ್ನು ನೀ ಮಾಡಿ ಬರಬೇಕು.
ನೀ ಮಾಡಿ ಬಂದ್ರೆ ಖಂಡಿತ ನಮ್ಮ ಮದುವೆ ಆಗುತ್ತದೆ. ಸಂಧಾನ ಮಾಡ್ಬೇಕಾ? ನಾನಲ್ಲಿಗೆ ಹೋಗ್ಬೇಕಾ? ಹೌದಮ್ಮ. ಆಯ್ತು ಮಗನೇ, ನಿಧಾನ ಹೋಗ್ತೇನೆ, ನಿಧಾನ ಬರ್ತೇನೆ. ಆದಿತಾ, ನಿನ್ನ ಮಗನಿಗೆ ಯಾವಾಗ ಮದುವೆ ಮಾಡುವ ಆಲೋಚನೆ? ಮುಂದಿನ ವರ್ಷಕ್ಕ? ಹಾಕಲ್ಲ ಮಗ, ಮತ್ತೆ ನನಗೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗುವುದಿಲ್ಲ ಮಗ. ನಾನು ಅಲ್ಲಿಗೆ ಹೇಗೆ ಹೋಗ್ಲಿ? ನಡೆಯುವುದಕ್ಕೆ ಕೂಡುವುದಿಲ್ಲ. ಆಕಾಶರಾಯನ ಬಳಿಗೆ ಹೋಗಬೇಕು. ಹೇಗೆ? ನೀ ಚಿಂತಿಸಬೇಕಾದ ಅಗತ್ಯವೇ ಇಲ್ಲ. ಮತ್ತೆ ನೀ ಹೋಗಬೇಕಾದಲ್ಲಿಗೆ ಹೋಗುವ ಹಾಗೆ ಎಲ್ಲಾ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಹೌದಾ ಮಗ? ಇಷ್ಟೇ ನೀನು ಮಾಡಿದೆ ಅಂತಾದ್ರೆ ಹೋಗ್ತೇನೆ ಮಗ. ಹೋಗಿ ಬಾ, ನಿನ್ನ ದಾರಿ ನಿರೀಕ್ಷೆಯಲ್ಲಿ ನಾ ಇರುತ್ತೇನೆ. ಅಮ್ಮ ಹೇಳಿದ್ದು ಮರಿಬೇಡ. ಆಕಾಶರಾಯನ ಬಳಿಗೆ ಸಂಧಾನಕ್ಕಾಗಿ ತಾಯಿಯನ್ನು ಕಳುಹಿಸಿದೆ ಸತ್ಯ. ಆದ್ರೆ ಅಮ್ಮ ಒಬ್ಬಳೇ ಹೋದ್ರೆ ಆಗಲಿಕ್ಕಿಲ್ಲ. ಅವನ ಮನ ಪರಿವರ್ತನೆ ಆಗಬೇಕಾದ್ರೆ ನಾನು ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿದೆ. ಹೀಗೆ ಹೋದ್ರೆ ಆದಿತೋ ಆಗುವುದಿಲ್ಲ. ವೇಷ ಬದಲಾವಣೆ. ಕನ್ನಡ ನಾಡಿನ ಕೊರವಜಿ ನಾನಮ್ಮ, ಕನ್ನಡ ನಾಡಿನ ಕೊರವಜಿ ನಾನಮ್ಮ, ಕನ್ನಡ ನಾಡಿನ ಕೊರವಜಿ ನಾನಮ್ಮ, ಕಣಿಯ ಪೇಳಲು ಬಂದೆ ನಾನಮ್ಮ, ಕಣಿಯ ಪೇಳಲು ಬಂದೆ ನಾನಮ್ಮ, ಕಣಿಯ ಪೇಳಲು ಬಂದೆ ನಾನಮ್ಮ. ಕೈಯ ನೋಡಿ ಪೇಳುವೆ, ಮಗವ ನೋಡಿ ಪೇಳುವೆ, ಕೈಯ ನೋಡಿ ಪೇಳುವೆ, ಮಗವ ನೋಡಿ ಪೇಳುವೆ, ಇದ್ದದ್ದು ಇದ್ದ ಹಾಗೆ ಪೇಳುವೆ ನಮ್ಮ, ಇದ್ದದ್ದು ಇದ್ದ ಹಾಗೆ ಪೇಳುವೆ ನಮ್ಮ. ಕೈಯ ನೋಡಿ ಪೇಳುವೆ, ಮಗವ ನೋಡಿ ಪೇಳುವೆ, ಇದ್ದದ್ದು ಇದ್ದ ಹಾಗೆ ಪೇಳುವೆ ನಮ್ಮ. ಕನ್ನಡ ನಾಡಿನ ಕೊರವಜಿ ನಾನಮ್ಮ, ಕಣಿಯ ಬೀಳಲು ಬಂದೆ ಕೇಳಮ್ಮ, ಕಣಿಯ ಬೀಳಲು ಬಂದೆ ಕೇಳಮ್ಮ, ಕಣಿಯ ಬೀಳಲು ಬಂದೆ ನಾನಮ್ಮ. ಕಣಿ 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 ಹೇಳ್ತೇನೆ, ಕಣಿ ಹೇಳ್ತೇನೆ, ಮುಖ ನೋಡಿ ಹೇಳ್ತೇನೆ, ಕೈ ನೋಡಿ ಹೇಳ್ತೇನೆ, ಜಾತಕ ನೋಡಿ ಹೇಳ್ತೇನೆ, ಎಲ್ಲರಿಗೂ ಹೇಳ್ತೇನೆ. ನಿಮ್ಮ ಕಣಿ ಹೇಳ್ಬೇಕಾ? ಹೇಳಿ ಹೇಳಿ. ನಿಮಗೆ ಮದುವೆ ಆಗಿದೆ ಅಲ್ಲ? ಹೌದೌದು ಮದುವೆ ಆಗಿ ಗಂಡ ಇದ್ದಾರಲ್ಲ, ಹೌದು, ಮದುವೆ ಆದ್ಮೇಲೆ ಗಂಡ ಇರಲೇಬೇಕಲ್ಲ. ಒಟ್ಟಿಗೆ ಒಂದು ಹೋಗುದಲ್ವ? ಹೌದೌದು. ಗಂಡ ಹೆಂಡತಿ ಅಂದ್ರೆ ಹಾಗೆ. ಓ, ನಿಮಗೆ ಮದುವೆ ಆಗಿದೆ, ಮದುವೆ ಆಗಿ ಮಕ್ಕಳಾಗಿದ್ದಾರೆ, ಹೇಗೆ ನನ್ನ ಕಣಿ ಸರಿ ಆಯ್ತಲ್ಲ? ಆದ್ರೆ ನಿಮಗೆಲ್ಲ ಕಣಿ ಹೇಳಲಿಕ್ಕೆ ಬಂದದ್ದಲ್ಲ. ಮತ್ತೆ ಯಾರಿಗೆ? ಇಲ್ಲಿ ಹೇಳ್ಬೇಕು, ಅಲ್ಲೇ ಹೇಳ್ತೇನೆ. ಕಣಿ 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 ಕಣಿ. ಇದ್ದ ಪದ್ಮಾವತಿಯು ಶ್ರೀ ಪುರುಷೋತ್ತಮನ ನೆನೆ ನೆನೆದು ತದಯ ಚಿತ್ತದಲ್ಲಿ ನೀಯಲಿ ತೊಳೆಯುತ್ತಾ ನಿರತ ಯಾಕೆ ಏನಂತ ಗೊತ್ತಿಲ್ಲ, ಒಂದು ತರ ಮನಸ್ಸಿನ ವೈಪರೀತ್ಯವನ್ನು ಕಾಣುತ್ತಾ ಇದ್ದೇನೆ. ಯಾಕಿರಬಹುದು? ಯಾರನ್ನೇ ವಿಚಾರ ಹೇಳುದು ಏನಂತ ಅರ್ಥ ಆಗುವುದಿಲ್ಲ. ಕಲ್ಲು ಬಿಸಾಡಿದ ಮೇಲೆ ಮನಸ್ಸಿನಲ್ಲಿ ಬೇಕು ಬೇಕೆ ಎನ್ನುವ ಆಶೆ ನನಗಾಗುತ್ತಾ ಉಂಟು. ಊಟ ಬೇಡ, ಕಣ್ಣಿಗೆ ಸರಿಯಾದ ನಿದ್ದೆ ಹತ್ತುವುದಿಲ್ಲ, ನನಗೆ ಯಾರೂ ಬೇಡ, ಏನೂ ಬೇಡ, ಮಲಗುವುದೇ ಒಳ್ಳೆಯದು. ಆ ಕಾರ್ಯವನ್ನೇ ಮಾಡುತ್ತೇನೆ. ಅಯ್ಯೋ, ಏನ್ ಮಾಡುವುದು? ಎದ್ದೇಳುವುದಿಲ್ಲ, ಕಾಣುವುದಿಲ್ಲ. ರಾಯರನ್ನೇ ಕರೆದು ನಿಮ್ಮ ಮಗಳು ಎದ್ದೇಳುವುದಿಲ್ಲ ಅಲ್ಲ? ಮಗಳು ಎದ್ದೇಳುವುದಿಲ್ಲ. ಯಾಕಂತೆ? ಊಟ ಸಹ ಮಾಡಲಿಲ್ಲ. ಯಾಕಂತೆ ವಿಚಾರಿಸಿದ್ರೆ
ಏನೂ ಕೇಳುವುದಿಲ್ಲ, ಏನು ಮಾತನಾಡುವುದಿಲ್ಲ ಅಂತೆ. ಅಲ್ಲ, ನಮಗೆ ಆದ್ರೆ ರಾಜಕೀಯದ ಸಮಸ್ಯೆಗಳೆಲ್ಲ ಇರ್ತಲ್ಲ, ತಿರುಗಾಡಿಕೊಂಡಿರ್ತೇವೆ. ನಿಜ. ಅವಳೊಟ್ಟಿಗೆ ಯಾವತ್ತೂ ಇರುವವರು ನೀವಿರುವವರು. ನಿಮ್ಮ ಹತ್ರವೂ ಹೇಳಿಲ್ವ? ಏನಂತೆ ಗೊತ್ತಿಲ್ಲ. ಏನಾದ್ರೂ ದೇಹಕ್ಕೆ ಏನಾದ್ರೂ ಅನಾರೋಗ್ಯ ಉಂಟು? ನೀವೇ ಒಂದು ವಿಚಾರ. ಒಮ್ಮೆ ನೋಡುವ, ಹೀಗೆ ಬನ್ನಿ. ಮಗಳೇ, ಓ ಪದ್ಮಾವತಿ. ಅನಾರೋಗ್ಯ ಯಾವುದೂ ಅಲ್ಲ. ಹಾಗೆಂದು ಮುಖ ನೋಡುವಾಗ ಏನೋ ಬೇಸರದಲ್ಲಿ ಉಂಟು. ಹೌದು. ಏನಾಯ್ತು? ಗೊತ್ತಿಲ್ಲ. ಓ ಮಗಳೇ, ಏನು ಅಮ್ಮ ಏನಾದ್ರೂ ಬೈದ್ರ? ನೀನು ಕೇಳಿದಾನೆ ಏನಾದ್ರೂ ಕೊಡುವುದಿಲ್ಲ ಹೇಳಿದ್ರ? ಅಥವಾ ನೀವೇ ಏನಾದ್ರೂ ಮಾಡಿದ್ರ? ನಾವೇನು ತಪ್ಪು ಮಾಡಲಿಲ್ಲ. ಮತ್ತೆ ಈ ಅರಮನೆಯಲ್ಲಿ ಯಾವತ್ತೂ ಓಡಾಡಿಕೊಂಡಿದ್ದವಳು ನಮಗೂ ಆಶ್ಚರ್ಯ ಆಗುತ್ತಾ ಇದೆ. ಹೀಗೆ ಈ ರೀತಿ ಮಲಗಿದವಳಲ್ಲ. ಏನಾಯ್ತು? ಓ ಮಗಳೇ, ಒಮ್ಮೆ ಹೇಳು, ಮಾತಾಡು. ಅಮ್ಮ ರಾಯರೇ, ಸಮಸ್ಯೆಗೆ ಪರಿಹಾರವನ್ನು ಕಾಣ್ತಾ ಉಂಟು. ಪರಿಹಾರ? ದೂರದಲ್ಲಿ ಒಮ್ಮೆ ನೋಡಿ ಅಂತೆ ಹೊರವಂಜಿ ಬರ್ತಾ ಇದ್ದಾಳೆ. ಅವರನ್ನೇ ಕರೆದು ಕೇಳುವ ಅಂತ. ಅವಳನ್ನು ಕೇಳಿದ್ರೆ ಆಗ್ಬೋದು. ಖಂಡಿತವಾಗಿ ಬರ್ಲಿಕ್ಕೆ ಹೇಳಿ. ಅಮ್ಮ ನಮಸ್ಕಾರ. ಹೀಗೆ ಬರಬೇಕು. ಮಹಾರಾಜರೇ, ಪರವನ್ನಿಗೆ ಬರಲಿಂತ ಅಪ್ಪಣೆ ಮಾಡಿದ್ರೆ ಏನು ವಿಷಯ? ವಿಷಯ ಬೇರೆ ಏನಲ್ಲ. ನನ್ನ ಮಗಳು ಪದ್ಮಾವತಿ ಚಿಗರೆಯಂತೆ ಹಾರಾಡಿಕೊಂಡು ಓಡಾಡಿಕೊಂಡು ಅರಮನೆಯಲ್ಲಿದ್ದವಳು. ಆದ್ರೆ ಈಗ ಹಾಗಲ್ಲ. ಮತ್ತೆ ಬಲಗಿನಲ್ಲಿ ಹೇಳುವುದಿಲ್ಲ. ಹೌದಾ? ಎಷ್ಟು ಕೂಗಿದ್ರು ಹೇಳುವುದಿಲ್ಲ, ಮಾತನಾಡುವುದಿಲ್ಲ, ಊಟ ಮಾಡುವುದಿಲ್ಲ. ಒಮ್ಮೆ ಏನು ಅಂತ ವಿಚಾರಿಸಿ. ಒಮ್ಮೆ ಎಬ್ಬಿಸಿ ಅವಳನ್ನು. ಹೇ ಕಾಳಿ ಮತ್ತೆ ಕಾಳಿ ಮಾತಾಡ. ಹೌದಾ? ಅಪಶಕುನ ಒಂದೇ ಬಂದದ್ದು. ಇನ್ನೊಂದು ಬರ್ತದೆ. ಸ್ವಲ್ಪ ಮುಖ ತೋರಿಸು. ರಾಯರೇ, ನಿಮ್ಮ ಮಗಳು ಇತ್ತೀಚೆಗೆ ಹೊರಗಡೆ ಹೋಗಿದ್ದಾಳ? ಹಾಗೆಲ್ಲ ಹೇಗೆ ಗೊತ್ತಾಗುತ್ತದೆ? ನಾವು ರಾಜಕತೆ ಎಲ್ಲರಿಗೂ ಹೌದೇ. ಸಖಿಯರು ಯಾವಾಗಲೂ ಒಟ್ಟಿಗೆ ಇರುವವರು. ಜೊತೆಯಾಗಿ ಹೋದದ್ದು. ಅರಮನೆಯಿಂದ ಹೋಗಿದ್ದಾರಾ? ತಿರುಗಾಟಕ್ಕೆ ಹೋಗಿದ್ದೀರಾ? ಹೋಗಿದ್ಯಾ? ಹೊರಗಡೆ ಹೋಗಿದ್ಯಾ? ಹೊರಗಡೆ ಎಲ್ಲಿಯಾದ್ರೂ ಹೋಗಿದ್ಯಾ? ಹೌದಾ? ನೋಡಿ, ಹೌದಂತೆ. ಹೋಗಿದ್ದಾರೆ. ಹೊಲಕ್ಕೆ ಕಾಡಿಗೆ ಹೋಗಿದ್ಯಾ? ಇಲ್ವಾ? ಹೊರವಿಲ್ವಾ? ಹೌದಾ? ಅಲ್ಲಿ ಒಬ್ಬ ಪರಪುರುಷನನ್ನು ನೋಡಿದ್ದಾರೆ. ಹೌದಾ? ಈಗ ಅದೆಲ್ಲ ಆರಂಭಿಸಿದ್ದಾರೆ. ನೋಡಿಲ್ವಾ? ನೋಡಿಲ್ವಾ? ನೋಡಿದ್ಯಾ? ನೋಡಿದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಸಂಭಾಷಣೆ ಮಾಡಿದ್ದಾಳೆ. ಮತ್ತೆ ಸಂಭಾಷಣೆ ಆಗಿ ಕೊನೆಗೆ ಕಲ್ಲು ಹೊಡೆದು ಅವ ಏರಿ ಬಂದ ಕುದುರೆಯನ್ನು ಕೊಂದಿದ್ದಾಳೆ. ಇಲ್ವಾ? ಇಲ್ವಾ? ಈಗ ಏನಾಗಿದೆ ಗೊತ್ತುಂಟ? ಬಂದವ ಯಾರು? ಹರಿ ಶ್ರೀನಿವಾಸನೇ ಬಂದದ್ದು. ಶ್ರೀನಿವಾಸ ಕುದುರೆಯನ್ನು ಕೊಂದ ಕಾರಣ ಅವ ಕದುರೆಯನ್ನು ಕೇಳ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ಈಗ ಏನು ಮಾಡಬೇಕು? ನಾನು ಇಲ್ಲಿಂದ ಹೋಗಿ 10 ಹೆಜ್ಜೆ ಮುಂದೆ ಹೋಗುವಲ್ಲಿ ಇಲ್ಲಿ ಒಬ್ಬಳು ಮುದುಕಿ ಬರ್ತಾಳೆ. ಮುದುಕಿಯನ್ನು ಕೇಳ್ತಾಳೆ. ಆಕೆ ಈಚೆ ನೋಡಿದ್ರೆ ಕೊಂತ ಭಾಷೆ ಮಾಡಿ ಮದುವೆ ಮಾಡಿಸಿ ಎಲ್ಲ ಸರಿ ಆಗ್ತದೆ. ಅಷ್ಟು ಮಾಡಿದ್ರೆ ಮಗಳು ಸರಿಯಾಗ್ತದೆ. ಸರಿ ಆಗ್ತದೆ. ಆಯ್ತಪ್ಪ, ಮಗಳು ಸರಿಯಾಗಿದ್ದಾಳೆ ಅಂತ ಆದ್ರೆ ಶ್ರೀನಿವಾಸ ಕಲ್ಯಾಣ ಮಾಡುವುದೇ ನೋಡುವುದೇ. ನನಗೆ ಎಂತ ಉಂಟು? ನಿಮಗೆ ಏನು ಬೇಕು? ಮಗಳು ಸರಿಯಾದ್ದು ನೀವು ಕೇಳುವುದು ಬೇಡ. ಆದ್ರೆ ಒಂದು ವಿಷಯ ವಿನಂತಿ, ನೀನು ಮದುವೆಗೆ ಬರಲೇಬೇಕು. ಖಂಡಿತ ನಾನಿಲ್ಲದೆ ಮದುವೆ ಆಗುದಿಲ್ಲ. ಇಲ್ಲದ್ರೆ ನನಗೆ ಮದುವೆ ಬೇಡ. ನಾನಿಲ್ಲದೆ ಮದುವೆ ಆಗೋದೇ ಇಲ್ಲ. ಇದು ನೀನು ಏನು ಕೇಳಲಿಕ್ಕಿಲ್ಲ. ನಾನು ನಿನಗೆ ಚಿನ್ನ. ಅಯ್ಯೋ, ಮತ್ತೆ ನಮ್ಮ ಅಕ್ಕಳಿಯ ಅಕ್ಕಳೆಲ್ಲ ಬಂದ ಕೊರವನ್ನಿಯ. ಹೋಗುದಿಲ್ಲ. ಬರ್ತೇನೆ.
ಬೇಕಾ? ಇಷ್ಟು ಬೇಗ ಮದುವೆ ಬೇಕಾ ನನಗೆ? ಅಲ್ಲ, ಯೋಚನೆ ಮಾಡಿದ್ದು ನಾನಲ್ಲ, ಮತ್ತೆ ನೀನೇ ಬಿದ್ದದ್ದು. ನಾನು ಬಿದ್ರೆ ಮದುವೆ ಯಾಕೆ? ಮತ್ತೆ ನಿನ್ನನ್ನು ಸರಿ ಮಾಡಬೇಕಲ್ಲ. ಮದುವೆ ಆದ್ರೆ ಮಾತ್ರ ಸರಿಯಾಗುದಾ? ಮತ್ತೆ ಹೆಣ್ಣಾದವಳು ಮದುವೆ ಆಗ್ಲೇಬೇಕಲ್ವ? ಎಲ್ಲರೂ ಅದೇ ವಿಷಯದಲ್ಲಿ ಕಾಯ್ತಾ ಇದ್ದಾರೆ ಇನ್ನು. ಈಗ ಬೇಗ ಆಗಬೇಕಾದದ್ದು ಶ್ರೀನಿವಾಸ ಕಲ್ಯಾಣ, ಹಾಗಾಗಿ ತಡ ಮಾಡುವುದಲ್ಲ. ಅವರನ್ನು ಉಪ್ಪಣ ಸಹಿತ ಬರಲಿಕ್ಕೆ ಹೇಳಿದ್ದೇನೆ. ಏನಾಗುತ್ತದೆ ನೋಡುವ. ಈಗ ಕರ್ಕೊಂಡು ನೋಡುವ, ಉಪ್ಪಣ ಬರಲಿ. ನಿಮ್ಮ ಓಲೆಗೆ ಮನ್ನಣೆಯಲ್ಲಿದ್ದು ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಂಡು ಬಂದವನಿಗೆ ಸಂತೋಷವಾಯಿತು. ಆದ್ರೆ ಮದುವೆಗೆ ಯಾವ ವ್ಯವಸ್ಥೆಯು ಮಾಡಿದ ಹಾಗೆ ಕಾಣುತ್ತಾ ಇಲ್ವಲ್ಲ? ನಮ್ಮಲ್ಲಿ ವ್ಯವಸ್ಥೆ ಎಲ್ಲ ಉಂಟು. ಪುರೋಹಿತರು ಎಲ್ಲಿದ್ದಾರೆ? ಪುರೋಹಿತರೇನು ಬರ್ತಾರೆ, ಬ್ರಹ್ಮದೇವರೇ ಪುರೋಹಿತರಾಗಿ ಅವರು ಬರ್ತಾರೆ. ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಹಾ. ಜೊತೆಯಲ್ಲಿ ಬ್ರಹ್ಮದೇವನು ಪರಮೇಶ್ವರ ದೇವರು ಇದ್ದಾರೆ. ಹಾ. ಕುಬೇರ ಸ್ವಾಮಿ ಜೊತೆಯಾಗಿ ಬಂದಿದ್ದಾರೆ. ಆದ್ರೆ ನಡಬಾರ್ದು, ಹೀಗೆ ನೀವು ಬನ್ನಿ, ನೀವು ಕುಳಿತುಕೊಳ್ಳಿ. ಅಮ್ಮ, ಹೊಂದಿಸಿಕೊಂಡಿದ್ದೇವೆ. ಸರಿ ಮಗ, ವ್ಯವಸ್ಥೆ ಎಲ್ಲ ಹೇಗುಂಟು? ಯಾವುದು ಕೊರತೆ ಇಲ್ಲ, ಹೌದು, ಎಲ್ಲ ಚೆನ್ನಾಗಿದೆ. ಹೌದು, ಮೂಡ್ತಲೇಬಾರ್ದು. ಇಲ್ಲ ಇಲ್ಲ, ಮಗಳನ್ನು ಕರೆಸುವುದಲ್ಲ. ಹುಡುಗಿದ್ದಾಳೆ, ಯಾರಲ್ಲಿ ಹುಡುಗಿಯನ್ನು ಕರ್ಕೊಂಡು ಬನ್ನಿ. ಅಮ್ಮ, ನೀವು ಹೇಗೆ ಹುಡುಗಿಯನ್ನು ನೋಡಿದ್ದೀರಾ? ನಾನು ನೋಡ್ಲಿಲ್ಲ ಮಗ, ಹಾ, ನೋಡ್ಬೇಕು. ಒಮ್ಮೆ ತಿರುಗಿ ನೋಡಿ ಅಂತೆ. ಹೇಗೆ ಆದೀತ ನಿಮ್ಮ ಸೊಸೆ? ಹಾ, ಮುದ್ದು 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 ಆಗಿದೆ ನನ್ನ ದೃಷ್ಟಿಯೇನಿಲ್ಲ. ಅಮ್ಮ, ಹಾ. ಹೇಗೆ ನಿಮ್ಮ ಸೊಸೆ? ಮಗ, ನನ್ನ ಸೊಸೆ ಅಂದ್ರೆ ಹೇಗಿದ್ರೆ ಕೇಳುವುದಕ್ಕಾಗುದಿಲ್ಲ, ಅಷ್ಟು ಚಂದ ಚಂದ. ಮಗನೇ, ನೀನ್ ನೋಡಿದ ಜೊತೆ ಆಗ್ಬಹುದು. ಹೀಗೆ ಬಾ ಅಮ್ಮ, ಹೀಗೆ ಬಾ. ಅಮ್ಮ, ಹೇಗೆ ಮುಂದುವರಿಸುವುದಲ್ಲ? ಹಾ. ಪರಸ್ಪರ ಮಾಲೆಯನ್ನು ಹಾಕಿ ಹೌದು, ಇಲ್ಲಿ ಒಂದು ಹುಡುಗನ ಕೈಯಲ್ಲಿ ಕೊಡಿ, ಒಂದು ಅವಳ ಕೈಯಲ್ಲಿ. ಅಪ್ಪ, ನಾನು ಯಾರಿಗೆ ಹಾಕ್ಬೇಕು? ನೀನು ನಿನ್ನ ಗಂಡ ಆಗುವವನಿಗೆ ಹಾಕಿದ್ರೆ ಸಾಕು. ನೋಡಿದ ಪರಿಚಯ ಉಂಟು. ಹಾಗಾದ್ರೆ ಮದುವೆ ಆಯ್ತು. ಧಾರೆ ಎಲ್ಲ ಧಾರೆ ಆಯ್ತು. ಇನ್ನು ತಡ ಮಾಡುವುದಲ್ಲ. ಇನ್ನು ಒಂದು ಆಸೆ ಉಂಟು, ಒಂದು ಕಿರೀಟ ಉಂಟು. ಅದನ್ನೊಂದು ಅಳಿಯಂದರಿಗೆ ತೊಡಿಸಬೇಕು. ಹಾಗಾಗಿ ನೀವು ಒಂದು ಸ್ವಲ್ಪ ನಿಲ್ಲಿ. ಯಾರದು? ಈಗ ನಮ್ಮ ಕಡೆಯಿಂದ ಬಳುವಳಿಯಾಗಿ ಮುತ್ತಿನ ಬಳುವಳಿಯಾಗಿ ಕಿರೀಟ. ನಿಮ್ಮ ತಲೆಗೆ ಇಡ್ತಾ ಇದ್ದೇವೆ. ಏನದು? ಏನೋ ಘೋರವಾದಂತಹ ಶಬ್ದಕ ಕೇಳುತ್ತಾ ಉಂಟಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಲ್ಲಿ? ಒಂದು ಬೊಬ್ಬೆ ನನ್ನ ಅಮ್ಮನದ್ದೆ. ಮತ್ತೆ ಒಂದು ಬಹುಶಃ ಆಕಾಶದಲ್ಲಿ ಕೇಳಿ. ಹೌದು, ಅಮ್ಮನಿಗೆ ಬಹುಶಃ ಹೆದರಿಕೆ ಆಯ್ತು ಅಂತ ಕಾಣುತ್ತದೆ. ಮಾವಯ್ಯ, ನೀವೆಲ್ಲರೂ ಆಶ್ಚರ್ಯಚಕಿತರಾಗುವ ಹಾಗೆ ಬಿದಿರ ಮೆಳೆಗಳಿಂದ ಒಂದು ಯಾವುದೋ ಒಂದು ವಿಕಾರ ಸ್ವರೂಪದ ಹಾಗೆ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಹೋಯಿತು. ಕಿರಿಚಿಗಳು. ಬೇರೆ ಯಾರೂ ಅಲ್ಲ, ಮತ್ತೆ ನಾನೇ ಈ ಭೂಲೋಕಕ್ಕೆ ಬರುವ ಕಾಲದಲ್ಲಿ ಇಂತ್ರಿಣಿ ವೃಕ್ಷದ ಕೆಳಗೆ ವಲ್ಮೀಕದೊಳಗೆ ಇದ್ದ ಕಾಲದಲ್ಲಿ ಧೇನುಗಳೆಲ್ಲ ಬಂದು ಕ್ಷೀರಾಭಿಷೇಕವನ್ನು ಮಾಡುತ್ತಾ ಇತ್ತು. ಕಾಕದತ್ತ ನೃಪಾಕೆನೆ ಮುಂದೆ ಬಂದು ಹುತ್ತವನ್ನು ಅಗೆಯುವ ಕಾಲದಲ್ಲಿ ಹುತ್ತದೊಳಗೆ ಅಡಗಿದ್ದವ ನಾನು. ಹಣೆಗೆ ಏಟಾಯಿತು. ಯಾರು ಈ ಪೈಶಾಚ್ಯ ಕೃತ್ಯವನ್ನು ಎಸಗಿದನೋ ಅವ ಪಿಶಾಚಿಯಾಗಿ ಹೋಗಲಿ ಅಂತ ನಾನು ಶಾಪವನ್ನು ಕೊಟ್ಟೆ. ಆ ಬಳಿಕ ಮಾಡಿದ್ದು ಪಶ್ಚಾತ್ತಾಪವಾಯಿತು ಅಂತ ಕಾಲಿಗೆರೆಗೆ ಶರಣಾಗತಿಯನ್ನು ಹೊಂದಿದ. ಸರ್ವ ಸಮರ್ಪಣ ಭಾವದಿಂದ ತನ್ನನ್ನು ತನ್ನ ಮೇಲೆ ತೊಡಗಿಸಿಕೊಂಡ ಕಾಲದಲ್ಲಿ ನಾನೇ ಅವನಿಗೆ ಆಡಿದೆ. ಮುಂದೊಂದು ದಿನ ನನ್ನ ಮಾವನವರು ಕಾರ್ತಿಕದ ಶುಭ ಶುಕ್ರವಾರದಂದು ಮುತ್ತಿನ ಕಿರೀಟವನ್ನು ಯಾವಾಗ ಧಾರಣೆ ಮಾಡುತ್ತಾರೆ, ಆ ಸಮಯವನ್ನು ನೀನು ನೋಡಿದೆ ಅಂತಾದ್ರೆ ನಿನ್ನ ಪಾಲಿಗೆ ಮೋಕ್ಷ. ಈ ಶುಕ್ರವಾರ ಯಾವಾಗ ಬರುತ್ತದಂತ ಪಾಕದತ್ತ ನೃಪಕ್ಕೆ ಕಾಯ್ತಾ ಇದ್ರು. ಅಂತೂ ಅವರಿಗೊಂದು ಮೋಕ್ಷವೂ ಆಯಿತು. ಅಮ್ಮ, ಮಗ, ಮಗ ಏನಮ್ಮ? ನನಗೆ ಬೊಬ್ಬೆ ಹಾಕಿದೆ ಏನು ಗೊತ್ತ ಮಗ? ಏನೋ ಕಪ್ಪು ಹೋಗಿದಾಗ ಆಯ್ತು ಮಗ. ಅದಕ್ಕೆ ನಾನು ಹೆದರಿದ್ದು. ಹೆದರಬೇಡ, ಚಂದವಾಯ್ತಲ್ಲ. ಈಗ
ಇಷ್ಟರವರೆಗೆ ನೀ ಕೇಳಿಕೊಂಡದ್ದು ಹಾಗೆ. ನಿನ್ನ ಕಲ್ಯಾಣೋತ್ಸವವನ್ನು ಕಣ್ಣಾರೆ ಕಾಣಬೇಕು, ನೋಡ್ಬೇಕು. ನೋಡುವಂತ ಸುಯೋಗವನ್ನು ನಿನ್ನ ಪಾಲಿಗೆ ಒದಗಿಸಿಕೊಟ್ಟಿದ್ದೇನೆ. ಇನ್ನೇನಾದ್ರೂ ಆಸೆ ಉಂಟ ಮನೆ? ಹೌದು ಮಗ. ಏನಮ್ಮ? ಯಾವತ್ತೂ ಕೂಡ ನಿನ್ನ ಜೊತೆಯಲ್ಲೇ ಇರ್ಬೇಕು ಅಂತ ಆಸೆ ನನಗೆ ಮಗ. ತಾಯೇ, ಎತ್ತಿಕೊಡು ಕಂದ. ಮಗನಾಗಿ ನಿನ್ನ ಆಸೆಯನ್ನು ನೆರವೇರಿಸಿಕೊಡಬೇಕಾದದ್ದು ಎನ್ನ ಆದ್ಯ ಕರ್ತವ್ಯವೇ ಸರಿ. ಬಕುಳಾದೇವಿಯ ನಿನ್ನ ಹೆಸರು ಸೂರ್ಯಚಂದ್ರರು ಇರುವಲ್ಲಿವರೆಗೆ ಶಾಶ್ವತವಾಗಿ ಉಳಿಯುವುದಕ್ಕೋಸ್ಕರವಾಗಿ, ನಿನ್ನ ಎನ್ನ ಸಂಬಂಧವು ಶಾಶ್ವತವಾಗಿ ಈ ಭೂಮಿಯಲ್ಲಿ ಉಳಿಯುವುದಕ್ಕಾಗಿ ಬಕುಳಾದೇವಿಯಾದಂತ ನಿನ್ನನ್ನು ಬಕುಳಾ ಮಾಲಿಕೆಯಾಗಿ ನನ್ನ ಕೊರಳಲ್ಲೇ ಧಾರಣೆ ಮಾಡಿಕೊಳ್ಳುತ್ತೇನೆ. ಲೋಕದಲ್ಲಿ ಒಂದು ಮಾತುಂಟು, ಅಳಿಯ ದೇವರು ಅಂತ. ಆದ್ರೆ ನನ್ನ ಬಾಲಿಗೆ ಹಾಗಲ್ಲ, ದೇವರೇ ಅಳಿಯನಾಗಿ ಬಂದದ್ದು. ಹೌದು. ಹಾಗಾಗಿ ಬಂದಂತಹ ನಿಮ್ಮಲ್ಲಿ ಒಂದು ನನ್ನ ಭಿನ್ನಾಪ. ನನಗಿರುವುದು ಒಬ್ಬಳ ಮಗಳು. ಹೌದು. ಅವಳನ್ನು ಕೊಟ್ಟೆ ಅಂತಾದ್ರೆ ಮತ್ತೆ ಯಾರು ಇಲ್ಲ. ಹಾಗಾಗಿ ನೀವಿರುವರು ಇಲ್ಲಿಯೇ ಮನೆ ಅಳಿಯನಾಗಿ ಇರಬೇಕು ಅಂತ ಹೇಳಿ ನನ್ನ ಪ್ರಾರ್ಥನೆ. ಈವಾಗ ನಿಮ್ಮ ಮಗಳಾಗಿದ್ದಾರೆ. ಒಂದು ಕಾಲದಲ್ಲಿ ಮಗಳೇ ಇಲ್ಲದ ಕಾಲದಲ್ಲಿ ಲಕ್ಷ್ಮೀ ವೃತವನ್ನು ಕೈಗೊಂಡು ಪಡೆದವಳು ಈಕೆ. ಇವಳು ನಿಜವಾಗಿ ಇಲ್ಲಿಯವಳ? ನಾನು ಇಲ್ಲಿಯವನಲ್ಲ. ಪರಮ ಪಾವನವಾದಂತಹ ವೈಕುಂಠ ಲೋಕದಲ್ಲಿ ನಾವಿರುವರ ಜೊತೆಯಾಗಿ ಇದ್ದದ್ದು. ನಡೆಯಿತು ಒಂದು ಮಹದೊಡ್ಡದಾದಂತಹ ಪ್ರಸಂಗ. ಭೃಗು ಮಹರ್ಷಿಗಳ ಆಗಮನವಾಯಿತು. ಮಥನ ಕಾಲದಲ್ಲಿ ಉದ್ಭವಿಸಿ ಬಂದಾಗ ಈಕೆಗೆ ಏನಾಗಬೇಕು ಅಂತ ಕೇಳಿದ ಕಾಲದಲ್ಲಿ ವಕ್ಷಸ್ಥಳವನ್ನೇ ಅನುಗ್ರಹಿಸಬೇಕು ಅಂತ ಕೇಳಿದಾಗ ತಥಾಸ್ತು ಎಂದವನಿದ್ದೇನೆ. ಅಂದಿನಿಂದ ಹೃದಯದಲ್ಲಿದ್ದಂತ ಕಾಲದಲ್ಲಿ ಭೃಗು ಮಹರ್ಷಿಗಳು ಬಂದಾಗ ಸುಮ್ಮನೆ ಒಂದು ನಾಟಕ ವೇದಿಕೆಯನ್ನು ಸಿದ್ಧಪಡಿಸಿತು. ಎದೆಗೆ ತುಳಿದು ಈಕೆಗೆ ಕೋಪಗೊಂಡು ನಾ ಇಲ್ಲಿ ಅರಕ್ಷಣ ಇರುವುದಿಲ್ಲ ಅಂತ ಕರವೀರಪುರವನ್ನು ಸೇರಿದರು. ಅಂತೂ ಅಬ್ಧಿಮತನ ಕಾಲದಲ್ಲಿ ಉದಯಿಸಿ ಬಂದಾಗ ಈ ಎನ್ನ ಹೃದಯವೇ ಈ ಸಿರಿಯ ನಿವಾಸವಾಗಿತ್ತು. ಈ ಭೂಲೋಕಕ್ಕೆ ಬರುವಾಗ ನನಗೂ ಒಂದು ಹೆಸರಾಗಬೇಕಲ್ಲ. ಈ ನಿವಾಸದಲ್ಲಿ ಸಿರಿಯೇ ಇಲ್ಲ, ಹಾಗಾಗಿ ಸಿರಿಗೆ ನಿವಾಸ ಬೇಕು. ಅದಕ್ಕಾಗಿ ಸಿರಿ ಮತ್ತು ನಿವಾಸ ಎರಡನ್ನು ಜೋಡಿಸಿಕೊಂಡು ಶ್ರೀನಿವಾಸ ಎನ್ನುವುದಂತ ಅಭಿಧಾನದಿಂದ ಈ ಭೂಲೋಕಕ್ಕೆ ನಾನು ಇಳಿದು ಬರಬೇಕಾಗಿ ಬಂತು. ನಿಮ್ಮ ಕೋರಿಕೆಯ ಹಾಗೆ ಈ ಭೂಲೋಕಕ್ಕೆ ಬಂದದಕ್ಕಾಗಿ ಇದೇ ಪುಣ್ಯಕ್ಷೇತ್ರದಲ್ಲಿ ಇನ್ನು ಮುಂದಕ್ಕೆ ನಾನು ನೆಲೆಗೊಳ್ಳುವುದಕ್ಕಿದ್ದೇನೆ. ನೋಡಿದಿರ, ಶೇಷಾಚಲ, ವೆಂಕಟಾಚಲ, ಗರುಡಾಚಲ, ನಾರಾಯಣಾಚಲ, ನೀಲಾಚಲ, ಅಂಜನಾಚಲ, ಈ ಪ್ರದೇಶದಲ್ಲಿ ದಿವ್ಯವಾದಂತ ಒಂದು ದೇಗುಲವನ್ನು ನಿರ್ಮಾಣ ಮಾಡಿ 7 ಬೆಟ್ಟಗಳಿಂದ ಕೂಡಿದಂತ ಈ ಪ್ರದೇಶಕ್ಕೆ ಕಲಿಯುಗದಲ್ಲಿ ಇನ್ನು ಮುಂದಕ್ಕೆ ತಿರುಪತಿ ಎನ್ನುವಂತ ಹೆಸರನ್ನು ಇರಿಸಿ, ತಿರುಪತಿಯ ತಿಮ್ಮಪ್ಪನಾದಂತ ನನ್ನ ದರ್ಶನ ಮಾಡುವುದಕ್ಕಾಗಿ ಬರುವಂತ ಭಕ್ತಾದಿಗಳು ಮೊದಲಾಗಿ ವೃಷಭಗಿರಿಯನ್ನು ಸೇರಿ ವರಾಹಸ್ವಾಮಿಯನ್ನು ಕಂಡು ಅವನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಆ ಬಳಿಕ ನನ್ನ ದರ್ಶನವನ್ನು ಯಾರು ಮಾಡುತ್ತಾರೋ ಅವರ ಮನದಾಭೀಷ್ಟವನ್ನು ಈಡೇರಿಸುತ್ತೇನೆ. ಅದೇ ಅಲ್ಲದೆ ಮದುವೆಯ ವೆಚ್ಚಕ್ಕೆ ಬೇಕಾಗಿ ಕುಬೇರ ಸ್ವಾಮಿಯಿಂದ 16,000 ರಾಮಠಂಕೆಯನ್ನು ಸಾಲರೂಪವಾಗಿ ಪಡೆದವನಿದ್ದೇನೆ. ಅದಕ್ಕೆ ಸಾಕ್ಷಿಯಾಗಿ ಬ್ರಹ್ಮ ಮತ್ತು ಪರಮೇಶ್ವರ ದೇವರನ್ನು ಜೊತೆಯಾಗಿರಿಸಿದವನಿದ್ದೇನೆ. ಯಾವಾಗ ಕೊಡುತ್ತಿಂತ ಕೇಳಿದಾಗ ನಾನೇ ಹೇಳಿದ್ದೇನೆ, ಮುಂದೊಂದು ದಿನ ಕಲಿಯುಗದಲ್ಲಿ ನಾನು ನೆಲೆಗೊಳ್ಳುವ ಕಾಲದಲ್ಲಿ ತಿರುಪತಿಗೆ ಬರುವಂತಹ ಭಕ್ತಾದಿಗಳು ಮುಡಿಪನ್ನು ತಂದು ಒಪ್ಪಿಸುತ್ತಾರೆ. ಆ ಹಣವನ್ನು ವರುಣ ಸ್ವಾಮಿಯ ಮುಖೇನವಾಗಿ ನಿನಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದು ಹೇಳಿದ್ದೇನೆ. ನೋಡಿದಿರ ಮಾವ, ನೀವು ಅಂದಂತೆ ಶ್ರೀನಿವಾಸ ಕಲ್ಯಾಣ ಸಂಭ್ರಮದಿಂದ ಆಯಿತು. ಇನ್ನು ಇದೇ ತಿರುಪತಿಯಲ್ಲಿ ಪದ್ಮಾವತಿ ಸಹಿತ ಲಕ್ಷ್ಮೀ ವೆಂಕಟರಮಣ ನಾವು ನೆಲೆಗೊಳ್ಳುವುದಕ್ಕಿದ್ದೇವೆ. ನೋಡಿದಿರಾ, ದೇವಾದಿ ದೇವತೆಗಳು ಅಂಬರ ಪಥದಲ್ಲಿ ನಿಂತು ಸುಮವೃಷ್ಟಿಯನ್ನು ಗೈಯುತ್ತಾ ಇದ್ದಾರೆ ಎಂದರೆ ಕೇವಲ ಶ್ರೀನಿವಾಸ ಕಲ್ಯಾಣ ಆದದ್ದು ಅಲ್ಲ, ಲೋಕಕ್ಕೆ ಕಲ್ಯಾಣವಾಯಿತು ಎನ್ನುವಲ್ಲಿ ಭಾಮಾರಮಣ, ರುಕ್ಮಿಣೀ ರಮಣ, ವೆಂಕಟರಮಣ ಎನ್ನುವ ಪುಣ್ಯ ಕಥಾಂತರ್ಗತವಾದ ಸತ್ಯವೇ ಪ್ರಸಾದವೆನಿಸಿ ಯಾರು ಈ ಪುಣ್ಯ ಕಥೆಯನ್ನು ಹಾಡಿದ್ರು, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದ್ರು, ಯಾರೆಲ್ಲ ಕುಣಿದ್ರು, ಇನ್ನು ಮುಂದೆಯೂ ಯಾರೆಲ್ಲ ಆಡಿಸುತ್ತಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತ ಕಲಾಮಾತೆಯಾದಂಥ ಭ್ರಮರಾಂಬಿಕೆ, ವಿಘ್ನ ನಿವಾರಕನಾದಂಥ ವಿಘ್ನೇಶ್ವರ ಹಾಗೂ ಕಥಾನಾಯಕನಾದಂಥ ವೆಂಕಟರಮಣ ಅವರ ಜೀವನದಲ್ಲಿ ಬರುವಂತ ಸಕಲ ಕಷ್ಟಗಳನ್ನೂ ದೂರ ಮಾಡಿ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ ಪುಣ್ಯಪ್ರದವಾದಂಥ ಕಥಾನಕಕ್ಕೆ ಮಂಗಳ ಗೀತವನ್ನು ಹಾಡುವರೆ ಸಭ್ಯರಿಂದ ಅಪ್ಪಣೆ. ಭದ್ರಂ ಶುಭಂ ಮಂಗಳಂ. ಕೃಪೆ ದೋರು ಬಾ ಕಲ್ಯಾಣಿ ಪ್ರಿಯನೇ, ಕೃಪೆ ದೋರು ಬಾ ಕಲ್ಯಾಣಿ ಪ್ರಿಯನೇ, ನೀಲಾಂಬರಿಯೇ ಭಕುತರ ದಲವೋ, ನೀಲಾಂಬರಿಯೇ ಭಕುತರ ದಲವೋ, ಮಂಗಳನಾರ ಬಿಗಿದೈದು
ಮುರಳಿಯ ನುಡಿದುದರೆ ಬಾ ಮೋಹನಾಂಗ ಮುರಳಿಯಲಿ ಬಾಬಾ ಮೋಹನಾಂಗ ಮುರಳಿಯಲಿ ಬಾಬಾ ಮಧ್ಯಮಾವತಿ ಧರನೆ ಮಂಗಳೋ ಮಧ್ಯಮಾವತಿ ಧರನೆ ಮಂಗಳೋ ಜಯ 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 ತು ನಮೋ ಜಯ ಜಯ ತು ನಮೋ ಜಯ ಜಯ ತು ನಮೋ ಆದಿ ಮಹಾಶಕ್ತಿ ತ್ರಯಿಗೆ ಆದಿ ಮಹಾಶಕ್ತಿ ತ್ರಯಿಗೆ ವೇದಗಳರಿಯದ ಮಹಿಮಳಿಗೆ ಸಾಧು ಜನರ ಸಂತತ ಸಲಹುವ ಕರುಣೋದರಿ ಶ್ರೀ ದಾಮೋದರ ಕರಸಿಗೆ ಆದಿ ಮಹಾಶಕ್ತಿ ತ್ರಯಿಗೆ ವೇದಗಳರಿಯದ ಮಹಿಮಳಿಗೆ ಸಾಧು ಜನರ ಸಂತತ ಸಲಹುವ ಕರುಣೋದರಿ ಶ್ರೀ ದಾಮೋದರ ನರಸಿಗೆ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಮಂಗಲೋ ಶ್ರೀ ಭ್ರಮರಾಂಬಿಗೆಗೆ ಮಂಗಲೋ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ ಶ್ರೀ ಸೋಮನಾಥಗೆ ಮಂಗಲೋ ಶ್ರೀ ಕೃಷ್ಣಗೆ